ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಕರಾವಳಿಯಲ್ಲಿ ಸುಂಕದ ಸಮಸ್ಯೆ ಅಂತಕ್ಕಂಥದ್ದು ಬಹಳ ರೀತಿಯಲ್ಲಿ ಮಿತಿ ಮೀರ್ತಾ ಇದೆ. ಇದೇ ವಿಚಾರವಾಗಿ ಹಲವಾರು ಬಾರಿ ಚರ್ಚೆಗಳು ಕೂಡ ನಡೆದಿದೆ. ಆದರೆ ಎಷ್ಟೊಂದು ಚರ್ಚೆಗಳು ನಡೆದರೂ ಕೂಡ, ಎಷ್ಟೊಂದು ಸಾಲು ಪ್ರತಿಭಟನೆಗಳು ನಡೆದರೂ ಕೂಡ, ಮನವಿ ಪತ್ರಗಳು ಹೋಗಿ ಬಿದ್ದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆಗಳು ವ್ಯಕ್ತವಾಗಿಲ್ಲ ಅಂತಕ್ಕಂಥ ಒಂದು ಆಧಾರದ ಮೇಲೆ ಜನವರಿ 7ರಿಂದ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಮ್ಮಿಕೊಂಡಿದ್ದರು. ಆ ಪ್ರತಿಭಟನೆ ಇನ್ನೂ ಕೂಡ ನಡೀತಾ ಇದೆ. ಇವತ್ತಿಗೆ 20 ದಿನಕ್ಕೆ ಕಾಲಿಟ್ಟಿದೆ. ಅದೇ ರೀತಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಬೆನ್ನೆಲುಬಾಗಿ ನಿಂತಿದೆ. ಇನ್ನು ರಾಜಕೀಯ ನಾಯಕರು ಕೂಡ ಬಂದು ಭೇಟಿಯನ್ನು ನೀಡಿ ಭರವಸೆಗಳನ್ನು ನೀಡಿ ಹೋಗ್ತಾ ಇದ್ದಾರೆ. ಬಿಟ್ಟರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತಿನ ದಿನ ಏನೆಲ್ಲ ಆಗಿದೆ ಅಂತಕ್ಕಂಥ ವಿಚಾರವಾಗಿ ನೋಡ್ಕೊಂಡು ಬನ್ನಿ. ಅದೇ ರೀತಿಯಲ್ಲಿ ಲಾಲಾಜಿ ಮೆಂಡನ್ ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಭೇಟಿಯನ್ನು ನೀಡಿದ್ರು. ಏನಾಗಿದೆ ಅಂತ ನೋಡ್ಕೊಂಡು ಬನ್ನಿ. ಬೋಟ್ ಓಪನ್ ಬರಲ್ಲ ಸಾಗರ ಕೊರ್ಬುಜಿ ಬರಲ್ಲ ಕಾಲ ಬೇಕಾದ್ರೆ ಅರೆ ಮಾತ್ರ ರೀತಿ ಉಂಟು ಇನ್ನೇ ಮಟ್ಟ ಮತ್ತೆ ಮಾತಾಡ್ತಾರೆ ವೀರನ್ ನೋಡು ವೀರನ್ ನೋಡು ಇರುವ ಸಂಘದ ಸಂಘಟನೆ ಬರ್ತದೆ ಖಾಲಿ ಬೆಂಬಲ ಇಂಜನ ಮತ್ತು ಒಂದು 5 ನಿಮಿಷ ಮತ್ತು ಕುಲಿಪೆಟ್ಟಿಗೆ ಹಾಕುದ ಇಂಚೆ ಇನಾಲ್ಕೊಡು ಇಂಚೆ ಮಲ್ಕೊಂಡು ನಾನು ಒಂದು ಮಲ್ಲ ಮಟ್ಟಡ ಅವಡು ಇದು ನವೀನ ಬಾತೇರಿಯ ನೀ ತಿನಿ ಬಾತೇರಿಯ ಕೋಡ ಬಾತೇರಿಯ ಏನು ಮಾಡಿದ ಒಂಜಿ ಫೈನಲ್ ಅಂತ ಬರ್ಪಿನಂಚಿನ ಹೋರಾಟ ನನ್ನ ಮಲ್ಪಾರ ಉಂದಿಜ್ಜಿ ಉಂತರಜ್ಜಿ ಅದೇ ಈ ಸಂಘಟನೆ ಬೆಂಬಲ ಕೊಡ್ತೇವೆ ಬೆಂಬಲ ಕೊಡ್ತಿದ್ದಾರೆ ಬೆಂಬಲ ಕೊಡ್ತಾರೆ ಮಕ್ಕಳು ಎಂಟು ಒಡೆಗ ಪ್ರೋಗ್ರಾಮ್ ಫೋನ್ ಆಗಿದೆ ಬರೋಡು ಬಂದೆ ಎಂಟು ಅವರು ಲೇಟ್ ಆದ ಅಡೆ ಫೋನ್ ಆಗುತ್ತೆ ಪಕ್ಕ ಯಾನೇ ಮಾಡಿದೆ ಪದ್ಧತಿ ಡೆಲ್ಲಿ ಫೋನ್ ಅಂತ ಬರ್ರೆ ಆಯ್ತು ಡೆಲ್ಲಿ ಫೋನ್ ಮಾಡಿ ಬಂದೆ ಡಿಸಿ ಫೋನ್ ಮಾಡಿ ಬಂದೆ ಅದರಲ್ಲಿ ಆರು ಎಡಿ ಸಿಂಗಲ್ ಉಂಟು ವಿದ್ಯಾರ್ಥಿ ಬಂದೆ ಆರು ಬೈದೆ ಸಬ್ ಇನ್ಸ್ಪೆಕ್ಟರ್ ಬಂದವ ಫಸ್ಟ್ ಡೇನು ಬಂದಿರಿ ಪಕ್ಕದ ಸಂಖ್ಯೆ ಊರಿಗೆ ಬಂದಿಲ್ಲ ಒಂದೇ ಡೀಪ್ ಇನ್ಫಾರ್ಮೇಷನ್ ಬೇರೆ ಕೊಡ್ತೆ ಪಕ್ಕ 3 ಸೈಟ್ ಮಕ್ಕಳು ಬದಲು ನಿಯೋಗ ಹೋಗಿ ಮಾತಾಡಲಿ ನಾವು ಓದ್ತೀರಿ ಒಂದು ಯೋಗ ಹೋಗಿ ಮಾತಾಡೋದು ಯಾರಿದ್ದಾರೆ ಅತ್ಯಂತ ಏನಾರ ಪೂಜೆ ನಮಗೆ ನಮ್ಮ ಅಧಿಕಾರ ನಮ್ಮ ಪಕ್ಷದ ಡೆಲ್ಲಿ ಬೋರ್ಡ್ ಮತ್ತು ಕೊಡುತ್ತೆ ಹೊರಮದಿನ ಅಂತ ಗೊತ್ತಾಗ ಬರ್ತಾರೆ 5 ಜನ ಉಂಟು ಅದಕ್ಕೆ 5 ಜನ ಬತ್ತಿ ಅಂತಾರ ಕುಂತು ಮಾರಿ ತಗೊಂಡು ಬರ್ಪೇರು ನೇರ ಬಂತಾನೆ ಬರ್ಪೇರು ಅದೇ ಮಗಲ ವಿಷಯ ಬಂತಾನೆ ಬರ್ಪೇರು ಹೊರಟು ಜಪ್ಪೇರು ಪೂರಾಪು ಒಂದಿನ ಮಾತ್ರ ಹಾಕಿ ಮನದಾನಿ ಕಾರಣನೆ ಮೂಲಿ ನಾನು ಗೊತ್ತಿಲ್ಲ ದಿಕ್ಕ ಒಂದು ರಾಜೀನಾಮೆ ಕರಾಳಿಯ ಸಾಚಗೇರಿ ಇಲ್ಲಡ್ಕಲ್ಲರಿ ಅಂಚಿನ ಸಾಚಗೇರಿ ಐದಕ್ಕೆ ದಿಕ್ಕಾರ ಬರ ಬತ್ತನ ಮೂಲು ಇರಾಗಂಟದು ನಿಜಾಮ ಬಂತದೆ ಆಸಿಫ್ ಬಂತ ಒಂದು ವಿಷಯ ಶಾಸಕಡೆ ಕೇಂಡಂಗ ಆರು ಬರ್ಪೇರು ರೆಕಾರ್ಡ್ ಮಾಡ್ಕೊಳ್ಳಿ ಮೊಬೈಲ್ ಅಂಚನ ಶಾಸಕರು ಕೇಳದ ಏರೋ ನೀನು ಮಾಡೋದಿಲ್ಲ ರೆಕಾರ್ಡ್ ಬರ್ಚಿ ಚರ್ಚೆ ಬರ್ಚಿತ್ತ ಇದು ವಿಷಯ ನಮ್ಮ ಹೋರಾಟ ಆ ರೀತಿ ವೀಕ್ಷಕರೇ, ಇದು ಇವತ್ತಿನ ದಿನ ನಡೆದಂಥ ಒಂದು ಮಾತಿನ ಚಕಮಕಿಗಳು. ಲಾಲಾಜಿ ಮೆಂಡನ್ ಅವರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಮಾತಾಡಿರ್ತಕ್ಕಂಥ ರೀತಿ, ಅಂದರೆ ಅವರ ಒಂದು ಮಾತಿನ ಚಕಮಕಿಗಳು ಇವತ್ತಿನ ದಿನ ಆದಂಥದ್ದು. ಇದನ್ನೆಲ್ಲ ನೋಡ್ತಾ ಹೋದರೆ ಈ ಒಂದು ರಾಜಕೀಯ ಲಾಭಕ್ಕಾಗಿ ಒಂದು ಸುಂಕದ ಸಮಸ್ಯೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪಗಳು ಕೂಡ ವ್ಯಕ್ತ ಆಗಿದೆ. ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ ಇಂದು ಕೇಂದ್ರ ಸರ್ಕಾರ ಮತ್ತು ನವಯುಗ ಕಂಪನಿಯವರ ನಡುವೆ ನಡೆದಂಥ ಒಂದು ಒಪ್ಪಂದಗಳೇನು, ಮತ್ತು ಅದೇ ರೀತಿಯಲ್ಲಿ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನು ಯಾರು ಕಂಡುಕೊಳ್ಬೇಕು ಅಂತಕ್ಕಂಥ
ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಗಳು ನಡೀತಾ ಹೋಗುತ್ತೆ. ಹಲವಾರು ಬಾರಿ ಇದೇ ಕುರಿತಾಗಿ ಚರ್ಚೆಗಳು ನಡೆದರೂ ಕೂಡ ಅದು ಯಾವುದೇ ಒಂದು ಬದ್ಧತೆಗೆ ಬಂದಿರಲಿಲ್ಲ. ಇವತ್ತಿನ ದಿನ ಏನು ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ ರಾಜಕೀಯ ಲಾಭಕ್ಕೋಸ್ಕರ ಯಾರೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ಇನ್ನು ಅದೇ ರೀತಿಯಲ್ಲಿ ನವಯುಗ ಕಂಪನಿಯವರ ಒಂದು ಇತಿಮಿತಿಗಳೇನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳೇನು ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ಚರ್ಚೆಗೆ ಭಾಗಿಯಾಗಿದ್ದಾರೆ ಅನ್ಸರ್ ಅಹಮದ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ನವೀನ್ ಚಂದ್ರಶೆಟ್ಟರು, ಕಾಪು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಅವರು ಕೂಡ ಆಗಮಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅನ್ಸರ್ ಅಹಮದ್ ಅವರೇ, ಇವತ್ತಿನ ದಿನ ನೋಡ್ತಾ ಹೋದರೆ 20ನೇ ದಿನಕ್ಕೆ ಕಾಲಿಟ್ಟಿದೆ ನಿಮ್ಮ ಒಂದು ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ. ಇನ್ನು ಅದೇ ರೀತಿಯಲ್ಲಿ ಉಪವಾಸ ಸತ್ಯಾಗ್ರಹಗಳನ್ನು ಕೂಡ ಮಾಡಿದ್ದೀರಿ. ಹಾಗಾದರೆ ಏನೆಲ್ಲ ಆಗಿದೆ ಈ ಒಂದು ಪ್ರತಿಭಟನೆಯಲ್ಲಿ? ಯಾರೆಲ್ಲ ಒಂದು ಭಾಗವಹಿಸಿದ್ದಾರೆ, ಬೆಂಬಲವನ್ನು ನಿಮಗೆ ಸೂಚಿಸಿದ್ದಾರೆ? ಇನ್ನು ಅದೇ ರೀತಿಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ರಾಜ್ಯ ಸರ್ಕಾರದವರಾಗಿರ್ಬೋದು, ಯಾವ ರೀತಿಯಲ್ಲಿ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ? ಅಂದರೆ ನಿಮ್ಮ ಒಂದು ಮನವಿಗಳನ್ನು ಯಾರಾದರೂ ಕೇಳಿದಾರಾ ಅಂತ ಬಂದು? ನೋಡಿ, ಜನವರಿ 7ನೇ ತಾರೀಕಿಗೆ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮರುದಿನ ಬೆಳಿಗ್ಗೆ ನಮ್ಮ ಕಾಪು ತಾಲೂಕಿನ ಉಪ ತಹಸೀಲ್ದಾರ್ ಬಂದು ನಮ್ಮ ಮನವಿಗಳನ್ನು ಸ್ವೀಕಾರ ಮಾಡಿದರು. ನಾನು ಜಿಲ್ಲಾಧಿಕಾರಿಯವರಿಗೆ ಮುಟ್ಟಿಸ್ತೇನೆ ಅಂತೇಳಿ ಹೋದವರು ನಂತರ 7ನೇ ದಿನಕ್ಕೆ ಉಡುಪಿ ತಹಸೀಲ್ದಾರರು ಬಂದು ಒಂದು ಮನವಿ ಮಾಡಿಕೊಂಡ್ರೆ ಏನಂತಂದ್ರೆ, ದಯವಿಟ್ಟು ತಮ್ಮ ಏನು ಅನಿರ್ದಿಷ್ಟಾವಧಿ ಹೋರಾಟ ಇದೆ ಅದನ್ನು ಕೈ ಬಿಡಿ, ಆದಷ್ಟು ಬೇಗನೆ ನಾವು ನಿಮ್ಮ ಏನು ಬೇಡಿಕೆಯದು ಈಡೇರಿಸುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ನಾವು ಅವರನ್ನು ನಯವಾಗಿಯೇ ಒಂದು ಮಾತು ಹೇಳ್ತೇನಂತಂದರೆ, ನಮ್ಮ ಹೋರಾಟ ನಿಲ್ಲಬೇಕಾದ್ರೆ ನಮ್ಮ ಬೇಡಿಕೆಗಳು ಈಡೇರಬೇಕು. ಅಲ್ಲಿಯವರೆಗೆ ಈ ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಯಾಕಂತಂದರೆ ನಾವು ಹಮ್ಮಿಕೊಂಡಂಥ ಹೋರಾಟ ಯಾವುದೇ ಕಾಟಾಚಾರಗೋಸ್ಕರ ಅಲ್ಲ. ನಮಗೆ ನಾವು ಅದು ಸಹ ಇವತ್ತು ಮೊದಲು ಪ್ರತಿಭಟನೆಗೆ ಕುಳಿತುಕೊಂಡು ನೀವು ಮನವಿ ಮಾಡ್ತಿದ್ದರೆ ಖಂಡಿತವೇ ವಾಪಸ್ ಹೋಗ್ತಿದ್ದೇವೆ. ಆದರೆ ನಾವು 4 ವರ್ಷಗಳಿಂದ ಯಾರ್ಯಾರು ಹೋರಾಟ ಮಾಡ್ತಾರೆ ಎಲ್ರಿಗೂ ಬೆಂಬಲ ಕೊಡ್ತಾ ಬರ್ತಿದ್ದೇವೆ ನಾವು. ಆದರೆ ನಮ್ಗೆ 4 ವರ್ಷದಿಂದ ಯಾವುದೇ ಒಂದು ಪ್ರತಿಫಲ ಸಿಗಲಿಲ್ಲ, ಯಾವುದೇ ನ್ಯಾಯ ಸಿಗಲಿಲ್ಲ. ಹಾಗಾಗಿ ನಾವು ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ್ದೇವೆ. ಅದರ ನಂತರ 1-2 ದಿವಸದ ನಂತರ ಉಪವಾಸ ಸತ್ಯಾಗ್ರಹವನ್ನು ನಾವು ಕೈಗೊಂಡೆವು. ಉಪವಾಸ ಸತ್ಯಾಗ್ರಹ ಕೈಗೊಂಡ ನಂತರ ನಮ್ಮ ಕಾಪು ಅಧ್ಯಕ್ಷರು ಅಸ್ವಸ್ಥರಾಗಿ ಅವರನ್ನು ಬಲವಂತವಾಗಿ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡಿದರು. ಅದೇ ದಿನ ಸಂಜೆಗೆ ಉಡುಪಿ ಅಪರ ಜಿಲ್ಲಾಧಿಕಾರಿಯವರು ಭೇಟಿ ನೀಡಿ ಮನವಿ ಮಾಡಿಕೊಂಡ್ರೆ ಏನಂತಂದ್ರೆ, ತಾವು ದಯವಿಟ್ಟು ಹೋರಾಟವನ್ನು ಹಿಂಪಡ್ಕೊಳ್ಬೇಕು, ಉಪವಾಸ ಸತ್ಯಾಗ್ರಹ ಕೈ ಬಿಡಬೇಕು, ನಂತರ ಅನಿರ್ದಿಷ್ಟಾವಧಿ ಹೋರಾಟ ಏನಿದೆ ಅದನ್ನು ಕೈ ಬಿಡಬೇಕು, 20ನೇ ತಾರೀಕಿನೊಳಗೆ ನಿಮ್ಮ ಬೇಡಿಕೆ ಏನುಂಟು ಅದು ಸಂಪೂರ್ಣವಾಗಿ ಈಡೇರಿಸುವಂಥ ವ್ಯವಸ್ಥೆ ಮಾಡ್ತೇವೆ ಅನ್ನೋ ಭರವಸೆ ಕೊಟ್ಟರು. ಅವರ ಮಾತಿಗೆ ಗೌರವ ಸೂಚಕವಾಗಿ ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿರ್ತೇವೆ. ಅನಿರ್ದಿಷ್ಟಾವಧಿ ಹೋರಾಟ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಬಂದಿರ್ತೇವೆ. ಅಲ್ಲೂ ಸಹ ಅಪರ ಜಿಲ್ಲಾಧಿಕಾರಿ ತನ್ನ ಮಾತನ್ನು ತಪ್ಪಿದ್ದಾರೆ. ಹೇಗಂತಂದರೆ, ಜಿಲ್ಲಾಡಳಿತ ಮಾತು ತಪ್ಪಿದೆ. 20ನೇ ತಾರೀಕಿನ ಬದಲಿಗೆ 23ನೇ ತಾರೀಕಿಗೆ ನಮ್ಮನ್ನು ಮೀಟಿಂಗ್ ಕರೆದ್ರು. ಆ ಮೀಟಿಂಗ್ನಲ್ಲಿ ಯಾವುದೇ ಒಬ್ಬ ನವಯುಗ ಕಂಪನಿಯ ಜವಾಬ್ದಾರಿಯುತ ಅಧಿಕಾರಿಗಳು ಹಾಜರಿರಲಿಲ್ಲ. ಅದನ್ನು ನಾವು ಅಪರ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಚರ್ಚೆಯಲ್ಲಿ ಅಪರ ಜಿಲ್ಲಾಧಿಕಾರಿಯವರಿಗೆ ನೇರವಾಗಿ ಹೇಳಿದ್ದೇವೆ. ಏನಂತಂದರೆ, ಇದು ಹೋರಾಟಗಾರರಿಗೆ ಮಾಡಿದಂಥ ಅವಮಾನ, ನಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸುವಂತಹ ಒಂದು ಷಡ್ಯಂತ್ರ ಅಂತ ಹೇಳಿ ನಾವು ಚರ್ಚೆಯಿಂದ ಅರ್ಧದಿಂದ ಎತ್ಕೊಂಡು ಬಂದಿದ್ದೇವೆ. ಯಾಕಂತಂದರೆ ನಮ್ಮನ್ನು ಹೋರಾಟಗಾರರನ್ನು ಕರೆಸಿ ಯಾರು ಜಿಲ್ಲಾಡಳಿತಕ್ಕೆ ಯಾವುದೇ ಒಂದು ನಿರ್ಣಯ ತೆಗೆದುಕೊಂಡಂತಹ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅಧಿಕಾರ ಇರುವಂಥದ್ದು ನವಯುಗ ಕಂಪನಿಯವರಿಗೆ. ನವಯುಗ ಕಂಪನಿಯವರೇ ಬರಲಿಲ್ಲ ಅಂತಾದರೆ ಮತ್ತು ನಮ್ಮನ್ನೇ ಕಳಿಸಿದ್ರು, ನಮ್ಮ ಸಮಯ ಯಾಕೆ ವ್ಯರ್ಥ ಮಾಡಬೇಕು ಅಂತ ಎಲ್ಲ ಮಾತಿನ ಚಕಮಕಿಯಾಗಿ ನಾವು ಸೀದಾ ವಾಪಸ್ ಬಂದೆವು. ಅದರ ನಂತರ ಉಡುಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಕಾಪು ಶಾಸಕರಾದಂತಹ ಲಾಲಾಜಿ ಮೆಂಡನವರು ಭೇಟಿ ಕೊಟ್ಟರು. ನಿನ್ನೆ ತಾನೇ ಐವನ್ ಡಿಸೋಜಾ ಅವರು ಭೇಟಿ ಕೊಟ್ಟಿದ್ದಾರೆ. ಅದರ ನಂತರ ಸಂಜೆಗೆ ನಮ್ಮ ಕಾಪು ಶಾಸಕರಾದ ಲಾಲಾಜಿ ಮೆಂಡನವರು ಭೇಟಿ ಕೊಟ್ಟಿದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ. ಭೇಟಿ ಕೊಟ್ಟು ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂತಹ ಪ್ರಯತ್ನ ಮಾಡ್ತಾರೆ ಎನ್ನುವಂತಹ ಮಾತನ್ನು ಹೇಳಿ ಹೋಗ್ತಾರೆ ವಿನಃ ಎಲ್ಲೂ ಸಹ ನಮ್ಮ ಬೇಡಿಕೆ ಈಡೇರುವಂಥ ಲಕ್ಷ್ಯ ಕಾಡ್ತಾ ಇಲ್ಲ. ಹಾಗಾಗಿ ಎಲ್ಲಿಯವರೆಗೆ ನಮ್ಮ ಒಂದು ನ್ಯಾಯಯುತ ಬೇಡಿಕೆ ಏನಿದೆ ಅದು ಕೈಗೂಡುವ ತನಕ ಹೋರಾಟವನ್ನು ಕೈ ಬಿಡುವಂಥ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಬಹುಶಃ ಇಲ್ಲಿ ನಮಗೆ ಕಾಣ್ತಾ ಇದೆ, ಜಿಲ್ಲಾಡಳಿತವೇ ಸ್ವಲ್ಪ ತಾತ್ಸಾರ ಮನೋಭಾವನೆ ಕಾಣ್ತಾ ಇದೆ ಅನ್ನುವಂತಹ ಒಂದು ವಿಚಾರ ನಮ್ಮ ಮನಸ್ಸಿಗೆ ಬರ್ತದೆ. ಹೋರಾಟಗಾರರು 20 ದಿನದಿಂದ ಹೋರಾಟಕ್ಕೆ ಕೂತ್ಕೊಂಡ್ರು ಸಹ ಒಂದು ನವಯುಗ ಕಂಪನಿಯ ಜವಾಬ್ದಾರಿ ಅಧಿಕಾರಿಯನ್ನು ಕರೆಸುವಂತಹ ಒಂದು ಶಕ್ತಿ ಜಿಲ್ಲಾಡಳಿತದಲ್ಲಿ ಇಲ್ಲ ಅಂತಾದರೆ ಇತ್ತ ಜಿಲ್ಲಾಡಳಿತ ಏನು ಆಡಳಿತ ಮಾಡ್ಬೋದು? ಇವರ ವ್ಯಾಪ್ತಿಯ ಜನರಿಗೆ ಯಾವ ರೀತಿಯ ಒಂದು ಸೌಲಭ್ಯ ಕೊಡ್ಬೋದು, ಯಾವ ರೀತಿಯ ರಕ್ಷಣೆ ಕೊಡ್ಬೋದು ಅನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಉದ್ಭವ ಆಗ್ತದೆ.
ಅದೇ ರೀತಿಯಲ್ಲಿ ನೋಡ್ತಾ ಹೋದ್ರೆ ಇದೊಂದು ಕೇಂದ್ರ ಸರ್ಕಾರ ಮತ್ತು ನವಯುಗ ಕಂಪನಿಯವರ ಒಂದು ಒಪ್ಪಂದ. ಅಂತ ಸಂದರ್ಭದಲ್ಲಿ ಜಿಲ್ಲಾಡಳಿತವು ಕೂಡ ಒಂದು ಅಸಹಾಯಕತೆಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆಯಾ ಅಂತ. ಅವರಿಗೂ ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದವರೇ ಬಂದು ಮಾಡಬೇಕಾದಂಥ ಒಂದು ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇದೆ. ಅವರೇ ಮಧ್ಯೆ ಬಂದು ಪ್ರವೇಶಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅಂತ. ಅಂದ್ರೆ ಜಿಲ್ಲಾಡಳಿತಕ್ಕೆ ಒಂದು ಅಸಹಾಯಕತೆಯ ಒಂದು ಮನಸ್ಥಿತಿ ಎದುರಾಗಿದೆಯಾ ಅಂತ, ಒಂದು ಪರಿಸ್ಥಿತಿ ಎದುರಾಗಿದೆಯಾ ಅಂತ. ಅಲ್ಲ, ಅವ್ರು ಹೇಳೋ ಪ್ರಕಾರ ಅವ್ರು ಹೇಳ್ತಾ ಇರೋದೇ ನಮಗೆ ಯಾವುದೇ ಅಧಿಕಾರ ಇಲ್ಲ, ಯಾವುದೇ ಒಂದು ಡಿಸಿಷನ್ ತಗೊಳ್ಳೋ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ನಾವು ಖಂಡಿತವಾಗಿ ನಾವು ನೋಡಿ, ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಇಲ್ಲ ಅಂತಾದರೆ ನಾವು ಮಾಡಿ ಅಂತ ಹೇಳೋದಿಲ್ಲ. ನಾವು ಹೇಳ್ತಾ ಇರೋದೇನು, ನೀವು ಯಾರಿಗೆ ಅಧಿಕಾರ ಇದೆ ಅವರಿಗೆ ಹಸ್ತಾಂತರಿಸಿ. ನೀವು 4 ವರ್ಷದಿಂದ ನಾವು ಮನವಿ ಕೊಡ್ತಾ ಇದ್ದೇವೆ, ವಿಷಯಗಳನ್ನು ಇವರ ಮೇಲೆ ಪ್ರಸ್ತಾವನೆ ಮಾಡ್ತಾ ಇದ್ದೇವೆ, ನಮ್ಗೆ ಆಗುವಂತಹ ಕಷ್ಟ ಅನ್ಯಾಯಗಳ ಬಗ್ಗೆ ಇವರಿಗೆ ವಿವರಿಸಿ ಹೇಳ್ತಾ ಇದ್ದೇವೆ ಅಂತಂದ್ರೆ 4 ವರ್ಷದಿಂದ ಇವ್ರು ಯಾಕೆ ಅದನ್ನು ಸಂಬಂಧಪಟ್ಟರು ಗಮನಕ್ಕೆ ತರಲಿಲ್ಲ, ಸೂಕ್ತ ನ್ಯಾಯ ಒದಗಿಸಿಕೊಳ್ಳಿಲ್ಲ? ನೋಡಿ, ನಮಗೆ ನಾವು ರಾಜಕೀಯ ಮಾಡಲಿಕ್ಕೆ ತಯಾರಿಲ್ಲ. ನಾವು ಹೋರಾಟ ಕೂತ್ಕೊಂಡಿರುವಂಥದ್ದು ಜನರ ಪರವಾಗಿ ಕೂತ್ಕೊಂಡಿರುವಂಥದ್ದು. ನಾವು ಹೇಳುವಂಥದ್ದು ಜಿಲ್ಲಾಡಳಿತ ಹತ್ರ, ಜಿಲ್ಲಾಧಿಕಾರಿ ಹತ್ರ ನಾವು ಹೇಳುವಂಥದ್ದು. ಜಿಲ್ಲಾಧಿಕಾರಿ ಅವ್ರು ಯಾರಿಗೆ ಹೇಳಲಿಕ್ಕೆ ಅವ್ರಿಗೆ ಹೇಳಿ, ಅವರು ನಾವು ಅವರನ್ನು ಹುಡ್ಕೊಂಡೋಗಿ ಹೇಳಲಿಕ್ಕಿಲ್ಲ. ನಮ್ಗೆ ಯಾರು ಶಾಸಕರಿದ್ದಾರೆ, ಯಾರು ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಯಾರು ಸಂಸದರಿದ್ದಾರೆ, ಅವ್ರ ಹತ್ರ ಹೇಳುವಂಥದ್ದು. ಯಾರಿಗೆ ಮುಟ್ಟಿಸ್ಬೇಕೋ ಅದು ಅವರ ಕೆಲಸ, ಅವರು ಮುಟ್ಟಿಸ್ಲಿ. ನಾವೆಲ್ಲ ಹುಡುಕಿ ನಾವು ಕೇಂದ್ರ ಸರ್ಕಾರದವ್ರಿಗೆ ಹೋಗ್ಲಿಕ್ಕೆ ನಮಗೆ ಆಗೋದಿಲ್ಲ. ನಾವು ಹೇಳುವಂಥದ್ದು ಶಾಸಕರಿಗೆ, ಶಾಸಕರಿಗೆ ಜಿಲ್ಲಾಧಿಕಾರಿ ಅವರಿಗೆ, ಅವರು ನಮ್ಮ ಸಮಸ್ಯೆಯನ್ನು ಆಲಿಸಿ ನಮಗೆ ಸೂಕ್ತ ಒಂದು ನ್ಯಾಯ ಒದಗಿಸಿ ಕೊಡಬೇಕು. ಆದರೆ ಯಾಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತಂದರೆ, ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲಾಡಳಿತಗಳಿಗೆ ಮತ್ತು ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದವರಿಗೆ ಇದು ಅಸಹಾಯಕತೆಯ ಪರಿಸ್ಥಿತಿ. ಕೇಂದ್ರ ಸರ್ಕಾರದವರೇ ಬಂದು ಈ ಒಂದು ಯೋಜನೆಗಳೇನಿದೆ ಅಥವಾ ಒಂದು ಒಪ್ಪಂದಗಳೇನಿದೆ ಅದನ್ನು ತಿದ್ದುಪಡಿ ಮಾಡುವಂಥ ಒಂದು ಕೆಲಸಗಳನ್ನು ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶಿಸಬಹುದಾಗಿತ್ತು. ಅದರ ಕುರಿತಾಗಿಯೂ ಕೂಡ ನೀವು ಒತ್ತಾಯವನ್ನು ಹಾಕ್ಬೋದಾಗಿತ್ತು ಅಂತ. ಅದೇ 4 ವರ್ಷದಿಂದ ಅದೇ ಒತ್ತಡವನ್ನು ಹಾಕ್ತಾ ಇದ್ದೇವಲ್ಲ ನಾವೀಗ. ಯಾಕೆ ನೋಡಿ, ಜಿಲ್ಲಾಡಳಿತ ನಮ್ಮ ಏನು ನ್ಯಾಯಯುತ ಬೇಡಿಕೆ ಈಡೇರಿಸುವುದಿಲ್ಲ. ಬಹುಶಃ ಜಿಲ್ಲಾಡಳಿತವೇ ನವಯುಗ ಕಂಪನಿಗೆ ಒಂದು ಪರೋಕ್ಷವಾಗಿ ಬೆಂಬಲ ಕೊಡ್ತದೆ ಅನ್ನುವಂತಹ ಒಂದು ಯೋಚನೆ ಮಾಡುವಂಥ ಪರಿಸ್ಥಿತಿ ನಮ್ಮ ಎದುರಿಗೆ ಬಂದಿದೆ. ಮೊನ್ನೆ ನೋಡಿ, ಜವಾಬ್ದಾರಿಯುತ ಅಧಿಕಾರಿಗಳು ಯಾರೂ ಇಲ್ಲ, ಮತ್ತು ನಮ್ಮನ್ನೇ ಕರೆದ್ರು ಮೀಟಿಂಗಿಗೆ. ಏನಾದರೂ ಅಗತ್ಯ ನಮ್ಮನ್ನು ಕರೆಸಿ ವಾಪಸ್ ಕಳಿಸುವಂಥದ್ದು? ನಾವೇನು ಜಿಲ್ಲಾಧಿಕಾರಿ ಕಚೇರಿ ನೋಡಲಿಲ್ಲ ಅಂತ ನಮ್ಮನ್ನು ಕರೆಸಿದ? ಎಲ್ಲ ವಿಷಯಗಳಿಂದ ಹೋರಾಟ ಮಾಡುವಂಥ ನಾವು ಸಂಪೂರ್ಣವಾಗಿ ಬೇಸತ್ತೋಗಿದ್ದೇವೆ. ಹಾಗಾಗಿ ನಿನ್ನೆ ದಿನ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಏನಂತಂದರೆ, 27ನೇ ತಾರೀಕಿಂದ ನಾವು ಉಪವಾಸ ಕೂತ್ಕೊಳ್ತೇವೆ. ಅದೇ ರೀತಿ 29ನೇ ತಾರೀಕು ಅಥವಾ 3ನೇ ತಾರೀಕಿಗೇನು ರಾಜ್ಯದ ಮುಖ್ಯಮಂತ್ರಿಯವರು ಉಡುಪಿ ಜಿಲ್ಲೆಗೆ ಪ್ರವಾಸ ಮಾಡುವಂಥ ಸಾಧ್ಯತೆ ಇದೆ. ಆ ಸಮಯದಲ್ಲಿ ಯಾವುದೇ ಇಲಾಖೆ ಎಷ್ಟೇ ಕಷ್ಟಪಟ್ಟು ನಮ್ಮನ್ನು ತಡೆ ಹಿಡಲಿಕ್ಕೆ ಒಂದು ಯೋಜನೆ ಹಾಕೊಂಡಿದ್ರು ಸಹ ನಾವು ಎಷ್ಟು ಮಾತ್ರಕ್ಕೆ ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಆ ದಿನ ಮುಖ್ಯಮಂತ್ರಿಯವರಿಗೆ ಕಪ್ಪು ಬಾವುಟವನ್ನು ತೋರಿಸಿಯೇ ಸಿದ್ಧ ಅನ್ನುವಂತಹ ಒಂದು ಪ್ರಮುಖ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ. ಇದು ನಾವು ಕೇವಲ ಒಂದು ಕಾಟಾಚಾರಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದಲ್ಲ. ಜಿಲ್ಲಾಡಳಿತದ ಮುಂದೆ ಕೈ ಜೋಡಿಸಿ ಒಂದು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸಾಕಾಗಿ ಕಟ್ಟಕಡೆಗೆ ತೆಗೆದುಕೊಂಡಂತಹ ನಿರ್ಧಾರ. ಹಾಗಾಗಿ ನೋಡಿ, ಜಿಲ್ಲಾಧಿಕಾರಿಯವರು ಒಬ್ಬ ರಾಜ್ಯದ ದೊರೆ ಒಂದು ಜಿಲ್ಲೆಗೆ ಬರ್ತಾರಂತಾದರೆ, ಆ ಜಿಲ್ಲೆಯಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಯಾರಾದರೂ ಕೈಗೊಳ್ತಾರಂತಾದರೆ ಅದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ವಿಷಯ ಇನ್ನೊಂದಿಲ್ಲ. ಜಿಲ್ಲಾಡಳಿತ ರಾಜ್ಯದ ದೊರೆ ಒಂದು ಜಿಲ್ಲೆಗೆ ಬರುವಾಗ ಅಲ್ಲಿಯ ಜನರೆಲ್ಲ ಸುಭಿಕ್ಷೆಯಿಂದಿರಬೇಕು. ಅವರಿಗೆ ಯಾವ ಸಮಸ್ಯೆ ಇದ್ರೂ ಸಹ ರಾಜ್ಯದ ಮುಖ್ಯಮಂತ್ರಿಯವರು ಬರುವ ದಿವಸ ಅವರನ್ನು ಉಪವಾಸ ಕೆಡುವಂಥದ್ದಲ್ಲ. ಹಾಗಾಗಿ ನಾನು ಜಿಲ್ಲಾಧಿಕಾರಿಯವ್ರದ್ದು ಇವತ್ತು ಮನವಿ ಮಾಡ್ಕೊಳ್ತೇನೆ ಏನಂತಂದರೆ, ಆದಷ್ಟು ಬೇಗ ನಮ್ಮ ಏನು ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂತಹ ಒಂದು ಶೀಘ್ರವೇ ನ್ಯಾಯ ಒದಗಿಸಿಕೊಡ್ಬೇಕಂತ ಒಂದು ಮನವಿ ಈ ಮೂಲಕ ಮಾಡ್ಕೊಳ್ತಾ ಇದ್ದೇನೆ. ಎಸ್, ಇದೇ ಸಂದರ್ಭದಲ್ಲಿ ಈ ಕುರಿತಾಗಿ ಮಾತಾಡ್ತಾ ಹೋದರೆ ನಮ್ಮ ಜೊತೆ ಇನ್ನೊಬ್ಬರು ಅತಿಥಿ ಗಣ್ಯರು ಕೂಡ ಬಂದಿದ್ದಾರೆ. ರವೀನ್ ಚಂದ್ರ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ನೋಡ್ತಾ ಹೋದರೆ ನವೀನ್ ಚಂದ್ರ ಶೆಟ್ಟಿ ಅವರೇ, ನೀವೇನು ಹೇಳ್ತೀರಾ? ಅಂದರೆ ರಾಜಕೀಯ ಲಾಭಗಳು ಇಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ಇವರು ಒಂದು ಹೇಳ್ತಾ ಇದ್ದಾರೆ. ರಾಜಕೀಯ ಲಾಭಕ್ಕೋಸ್ಕರ ಈ ಒಂದು ಸುಂಕದ ಸಮಸ್ಯೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ. ಹಾಗಾದರೆ ಏನು ಹೇಳ್ತೀರಾ? ಒಂದು ರಾಜಕೀಯ ಲಾಭ ಇಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತಂದರೆ, ಇಷ್ಟೊಂದು ಸಾಲು ಪ್ರತಿಭಟನೆಗಳಾದರೂ ಕೂಡ ಸರಿಯಾಗ್ತಾ ಇಲ್ಲ ಅಂತಂದರೆ ಯಾವ ಮಟ್ಟಿಗೆ ಈ ಒಂದು ಲಾಭವನ್ನು ಬಳಸ್ಕೊಳ್ತಾ ಇರ್ಬೋದು? ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು? ಹಲವಾರು ಪ್ರತಿಭಟನೆಗಳು ಆಯಿತು. ಈ ಟೋಲ್ ಸಂಗ್ರಹ ವಿರುದ್ಧ ನಿರಂತರವಾದ ಪ್ರತಿಭಟನೆ ಆಯಿತು. ಯಾವುದಕ್ಕೂ ಒಂದು ಫಲ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದು ಇವತ್ತು
ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವಂಥ ಬೀದಿಯಲ್ಲಿ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ. ಆ ರಸ್ತೆಗಾಗಿ ಜಾಗವನ್ನು ಯಾರೋ ಕೊಟ್ಟಿದ್ದಾರೆ, ಆ ರಸ್ತೆಗಾಗಿ ಎಲ್ಲವನ್ನು ತ್ಯಾಗ ಮಾಡಿದವರಿದ್ದಾರೆ. ಆದರೆ ಅವರ ಯಾವ ಗೊಳಲನ್ನು ಇವರು ಕೇಳಲಿಕ್ಕಿಲ್ಲ, ಕೇಳುವವರಿಲ್ಲ. ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕಿಂತ ಎಲ್ಲವೂ ಜೊತೆಗೂಡಿ ಹೇಳ್ತಾ ಇದ್ದೇನೆ. ಆದರೆ ಇವರಿಗೆ ಚುನಾವಣೆ ಮತ್ತು ಮತ ಜನಗಳಿಂದ ಪಡೆದು ನಂತರ ಜನರ ಜೀವನದಲ್ಲೇ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉದ್ಭವ ಆಗಿದೆ. ಇದಕ್ಕೆ ಇಂಥ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಇವತ್ತು ನಿಸ್ವಾರ್ಥವಾದ ಹೋರಾಟ ಮಾಡುವಂಥ ಈ ನಾಯಕರಿಂದ ನಿಜವಾಗ್ಲೂ ಒಂದು ರೀತಿಯ ಒಂದು ಹಂತಕ್ಕೆ ಇದು ಬರ್ತಾ ಇದೆ. ಇವತ್ತಿನ ದಿನ ಪಕ್ಕದ ಶಾಸನದಲ್ಲಿ ಈಗಾಗಲೇ ಹಲವು ಬಾರಿ ನಾವು ಹೇಳಿದ್ದೇವೆ, ಪದೇ ಪದೇ ಹೇಳುವುದನ್ನು ಹೇಳಲಿಕ್ಕೆ ನಮಗೆ ಸಹ ಇಷ್ಟ ಆಗೋದಿಲ್ಲ. ಪಕ್ಕದ ಶಾಸನದಲ್ಲಿ ಒಂದು ಜಿಲ್ಲಾ ಪಂಚಾಯತ್ಗೆ ಒಂದು 4 ಗ್ರಾಮಕ್ಕೆ ಅವರು ವಿನಾಯಿತಿಯನ್ನು ಕೊಡ್ತಾರೆ. ಮುಖ್ಯವಾದ ರಕ್ಷಣಾ ವೇದಿಕೆಯವರು ಬೇಡಿಕೆ ಮೊದಲು ಇಟ್ಟಾಗ ನಮಗೂ ಅದೇ ಮಾದರಿಯನ್ನು ಇಲ್ಲಿ ಉಪಯೋಗಿಸಿದರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತಾ? ಆ ಶಾಸನದ ಜನಗಳು ಬೇರೆ, ಆದರೆ ನಾವು ಬೇರೆ. ಅದು ನಾವು ಅದನ್ನು ಮೂಲತಃ ನಾವು ಈಗ ನಮ್ಮಲ್ಲಿ ಈಗ ಯಕ್ಷ ಪ್ರಶ್ನೆಯಾಗಿದೆ. ಶಾಸನದ ಜನಗಳಿಗೆ ಒಂದು ನ್ಯಾಯ, ಹೆಜಮಡಿ ಡೆವಲ್ ಪ್ಲಾಜಾದ ಜನರಿಗೆ ಒಂದು ನ್ಯಾಯ ಅಂತ ನಮ್ಮ ಜಿಲ್ಲೆಯಲ್ಲಿ. ಆದರೆ ಇದಕ್ಕೆ ಕಾರಣ ಯಾರು? ಜಿಲ್ಲಾಧಿಕಾರಿ ಇದರ ಬಗ್ಗೆ ಗಮನ ಖಂಡಿತ ಹರಿಸಬೇಕು ಅವರು. ಯಾಕಂದರೆ ಅಲ್ಲೇದಂತ ಏನು ಜಾರಿಯಾಗಿದೆ ಅದನ್ನು ಇಲ್ಲಿ ನಾನು ಜಾರಿ ಮಾಡ್ತಿದ್ದರೆ ಈ ಸಮಸ್ಯೆಗಳು ಈಶಾನ್ಯಕ್ಕೆ ಉದ್ಭವ ಆಗ್ತಿರಲಿಲ್ಲ. ಇವರೆಲ್ಲ ಉಪವಾಸ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ನಿಜಾಮಿನವರು ಮೊನ್ನೆ ಅಸ್ವಸ್ಥರಾಗಿ ಪೊಲೀಸರ ಮತ್ತು ಅವರನ್ನು ಕೊಂಡು KMCಗೆ ದಾಖಲು ಮಾಡಿದಂಥದ್ದು ಇದೆ. ಇದೆಲ್ಲ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೆ ಏನಾದರೂ ಮಾಡಬೇಕು. ರಾಜಕೀಯ ಪಕ್ಷಗಳಿಂದ ರಾಜಕೀಯ ಪಕ್ಷ ಜವಾಬ್ದಾರಿ ಬೇಕು. ಯಾರೇ ಆಗಲಿ, ಜನಪ್ರತಿನಿಧಿ MLA ಆಗಿರ್ಬೋದು, MP ಆಗಿರ್ಬೋದು, ಮಾಜಿ ಹಾಲಿ ಎಲ್ಲಗಳನ್ನು ಸೇರಿಸಿ ನಾನು ಮಾತಾಡೋದಿದ್ದರೆ ಎಲ್ರಿಗೂ ಒಂದು ಜವಾಬ್ದಾರಿ ಅಂತ ಬೇಕು. ಇವತ್ತು 19-20 ದಿವಸಕ್ಕೆ ತನಕ ಉಪವಾಸ ಸತ್ಯಾಗ್ರಹವನ್ನು ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಂತಾದರೆ ಇದಕ್ಕೆ ಯಾರು ಕಾರಣರು? ನಮ್ಮ ಜನನಾಯಕರು ಇಲ್ವಾ? ಅವರ ಮುಂದೆ ಇದನ್ನು ಸಮಸ್ಯೆ ಬಗೆಹರಿಸಬಹುದಿತ್ತಲ್ಲ. ಒಂದು ವೇಳೆ ಅವರಿಗೆ ಬಗೆಹರಿಸಲಿಕ್ಕೆ ಆಗೋದಿಲ್ಲ, ನಮ್ಮಿಂದ ಆಗೋದಿಲ್ಲ ಅಂತ ಹೇಳಬೇಕಲ್ಲ. ಇವರು ಖಾಲಿ ನೀರಿನ ಮೇಲೆ ಗುಳ್ಳೆಯಾಗಿ ಬರ್ತಾರೆ, ಏನೋ ಒಂದು ಅಮಿಷವನ್ನು ಬರ್ತಾರೆ, ಅಲ್ಲಿ ನಮ್ಮವರನ್ನು ಮಂಗ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಈಗ ಅವರು ಸ್ಪಷ್ಟವಾಗಿ ಅನುಸಾರ ಅವರು ಹೇಳಿದ್ದಾರೆ, ಇದಕ್ಕೆ ಒಂದು ಜಿಲ್ಲಾ ಆಡಳಿತಕ್ಕೆ ಆಗಲಿ ರಾಜ್ಯ ಸರ್ಕಾರ ನಮ್ಮ ಒಂದು ಬಲಿ ಬೇಕಲ್ಲ, ಅದನ್ನು ನಾವು ಕೊಡ್ತೇವೆ. ನಾವು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಪ್ರಾಣ ಹೋದರೆ ಸಹ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇವತ್ತು ಅವರು ಮಾಡ್ತಾರೆ, ನಾಳೆ ಏನಂತಾಗಿ ನಾನು ನಿನ್ನೆ ಹೇಳಿದ್ದೇನೆ, ನನಗೆ ಪ್ರಚಾರ ಮಾಡಬೇಕಂತ ಇಲ್ಲ, ನಿಮ್ಮ ಒಟ್ಟಿಗೆ ಸರದಿಯಲ್ಲಿ ನಾನು ಈಗ ಉಪವಾಸ ಸತ್ಯಾಗ್ರಹ ಖಂಡಿತ ಕೈಗೊಳ್ತೇನೆ. ಇದಕ್ಕೆ ಸಮರ್ಪಕವಾದ ನ್ಯಾಯ ಸಿಗದಿದ್ದಲ್ಲಿ ನಾವು ಖಂಡಿತ ಈ ಹೋರಾಟವನ್ನು ಮಾಡ್ತೇವೆ. ಈ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಸುಂಕದ ವಿಚಾರವಾಗಿ ರಾಜಕೀಯ ಲಾಭಗಳು ಏನೆಲ್ಲ ಆಗ್ತಾ ಇದೆ, ಇನ್ನು ನವಯುಗ ಕಂಪನಿಯವರ ಒಂದು ಇತಿಮಿತಿಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಏನೇನು ಅಂತಕ್ಕಂಥ ವಿಚಾರವಾಗಿ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಟೋಲ್ನ ವಿಚಾರವಾಗಿ ಮಾತಾಡ್ತಾ ಇದ್ವಿ ಮತ್ತು ಅದೇ ರೀತಿಯಲ್ಲಿ ಚರ್ಚೆಗಳು ಕೂಡ ರಾಜಕೀಯದತ್ತ ಹೊರಳ್ತಾ ಇತ್ತು. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಮ್ಮ ಒಂದು ವಾಹಿನಿಗೆ ಕರೆ ಮಾಡೋದರ ಮುಖಾಂತರವಾಗಿ ನಿಮ್ಮ ಒಂದು ಅಭಿಪ್ರಾಯಗಳು ಮತ್ತು ಅದೇ ರೀತಿಯಲ್ಲಿ 20 ದಿನಗಳ ಒಂದು ಪ್ರತಿಭಟನೆಗಳೇನಾಗಿದೆ ಅದರ ಕುರಿತಾಗಿ ಕೂಡ ನೀವು ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಇನ್ನು ಅದೇ ರೀತಿಯಲ್ಲಿ ಯಾರು ಈ ಒಂದು ಟೋಲ್ನನ್ನು ಸರಿ ಮಾಡಬೇಕು, ಒಂದು ಸಮಸ್ಯೆಯನ್ನು ಯಾರು ಪರಿಹಾರ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಕೂಡ ನಿಮ್ಮ ಒಂದು ಮಾಹಿತಿಗಳನ್ನು ಏನಿದ್ರೂ ಕೂಡ ತಿಳಿಸ್ಬೋದು. ಈಗ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾ ಹೋದರೆ, ಅನ್ಸಾರ್ ಅಹಮದ್ ಅವರೇ, ಇಷ್ಟೊಂದು ನೀವು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ, ನೀವು 20 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇನ್ನು ಅದೇ ರೀತಿಯಲ್ಲಿ ಹೆದ್ದಾರಿ ಹೋರಾಟಗಾರರ ಸಮಿತಿಯವರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಸಾಲು ಪ್ರತಿಭಟನೆಗಳೆಲ್ಲ ಆಗಿ ಹೋಗಿದೆ. ಹಾಗಾದರೆ ಅದಕ್ಕಿಂತ ಮುಂಚೆ ನೀವು ನವಯುಗ ಕಂಪನಿಯವರ ಒಂದು ಇತಿಮಿತಿಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಬಹುಶಃ ನೋಡಲೇ ಇಲ್ವಾ ಅಂತ? ನೋಡಿ, ನವಯುಗ ಕಂಪನಿಯವರ ಇತಿಮಿತಿ ಏನೇ ಇರ್ಬೋದು, ನಾವು ಹೇಳ್ತಾ ಇರೋದೇನಂತಂದರೆ, ಒಂದು ಟೋಲ್ ಕಟ್ಟಿ ಕೇವಲ 5 ಕಿಲೋಮೀಟರ್ ನಂತರ ಇನ್ನೊಂದು ಟೋಲ್ ಕಟ್ಟಬೇಕಂತಾದರೆ ಅದು ಯಾವ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ವಾಮಿ? ಮತ್ತೆ ಅದೇ ರೀತಿಯಲ್ಲಿ ಇನ್ನೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಕೂಡ ಇದೆ. ಅಂದರೆ ಮೇಂಟೆನೆನ್ಸ್ ಮಾಡಬೇಕು ಅವರಿಗೆ. ಒಂದು ಹಂತದಲ್ಲಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ದಿನಗಳಲ್ಲಿ ರಸ್ತೆ ಹಾಳಾಗುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆಗಳು ನಡೆಯುತ್ತೆ. ಮೇಂಟೆನೆನ್ಸ್ ಮಾಡಬೇಕಂದ್ರೆ ಒಂದ್ಸಲ ರಸ್ತೆ ಆಗಬೇಕಲ್ವಾ? ರಸ್ತೆ ಆಗದೆ ಮೇಂಟೆನೆನ್ಸ್ ಎಲ್ಲಿಂದ ಬರ್ತದೆ? ಮೊದಲು ರಸ್ತೆ ಕಾಮಗಾರಿ ಆರಂಭ ಮಾಡಲಿ. ಎಲ್ಲಿ ಆಗ್ಲಿಲ್ಲ ಅಂತ ಪಡುಬಿದ್ರಲ್ಲಿ ನೀವು ಈಗ ನನ್ನೊಟ್ಟಿಗೆ ಬಂದ್ರೆ ಪಡುಬಿದ್ರೆ ಕಾಮಗಾರಿ ಆಗಲಿಲ್ಲ. ಕಲ್ಸಂಕ ಬ್ರಿಡ್ಜ್ ಏನಿದೆ ಅಲ್ಲಿ, ಕಲ್ಸಂಕ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಒಂದು ಬ್ರಿಡ್ಜ್ ಆಗ್ಬೇಕು, ಇನ್ನೂ ಆಗಿಲ್ಲ. ಅದು ಟೋಲ್ನ ಪಕ್ಕದಲ್ಲಿ ಒಂದು ಸರ್ವಿಸ್ ರಸ್ತೆ ನಿರ್ಮಾಣ ಆಗ್ಬೇಕು, ಅದನ್ನ ಮಾಡಿದ್ದಾರೆ ಇವರು.
ಒಂದು ಹಂತದಲ್ಲಿ 75%ಗಿಂತ ಜಾಸ್ತಿ ಕೆಲಸ ಆಗಿದೆ. ಆಗಿಲ್ಲ. ಅದೇ ತಪ್ಪು ಮಾಹಿತಿಯನ್ನು ನವಯುಗ ಕಂಪನಿಯವರು ನೀಡಿದ್ದಾರೆ. ಬಹುಶಃ ಆ ತಪ್ಪು ಮಾಹಿತಿಗೆ ಜಿಲ್ಲಾಡಳಿತವೋ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಸಪೋರ್ಟ್ ನೀಡ್ತಾ ಇದ್ದಾರೆ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನನ್ಗೆ ಕೇಳಿದ ಮಟ್ಟದ ಪ್ರಕಾರ ಜಿಲ್ಲಾಡಳಿತವು ಆ ಒಂದು ವರದಿಯನ್ನು ಪುಷ್ಟೀಕರಿಸಿದೆ. ನವಯುಗ ಕಂಪನಿ ಏನು ಅದನ್ನು ವರದಿ ಮಾಡಿತ್ತು, ನಮ್ಮ ಇಷ್ಟು % ಕೆಲಸ ಆಗಿದೆ ಅಂತೇಳಿ, ಅದನ್ನು ಜಿಲ್ಲಾಡಳಿತವು ಪುಷ್ಟೀಕರಿಸಿದೆ. ಜಿಲ್ಲಾಡಳಿತ ಮಾಡಿದಂತ ತಪ್ಪದಿದೆ. ಜಿಲ್ಲಾಡಳಿತ ಅವರು ಕೊಟ್ಟ ವರದಿಯನ್ನು ಪರಿಶೀಲಿಸಬೇಕಿತ್ತು. ಪರಿಶೀಲಿಸದೆ ಇವರು ಹೇಗೆ ಅದನ್ನು ಅಪ್ರೂವಲ್ ಮಾಡಿದ್ರು? ಅಂದ್ರೆ ಬಹುಶಃ ಎಲ್ಲ ಒಂದ್ ಕಡೆ ಜಿಲ್ಲಾಡಳಿತವು ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾ ಇತ್ತು. ಜಿಲ್ಲಾಡಳಿತಕ್ಕೆ ನೋಡಿ 20 ದಿವಸ ಆಯ್ತು ನಾವಿಲ್ಲಿ ಪ್ರತಿಭಟನೆ ಕೂತ್ಕೊಂಡು, ರಾತ್ರಿ ಹಗಲಂತೇಳಿ ಪ್ರತಿಭಟನೆ ಕೂತ್ಕೊಂಡಿದ್ದೇವೆ. ಜಿಲ್ಲಾಡಳಿತ ಹೋರಾಟಗಾರರ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ಕಾಣ್ತಾ ಇದೆ. ನಿಜವಾಗಿ ಅವರೊಂದು ಕಾಟಾಚಾರಕ್ಕೋಸ್ಕರ ಚರ್ಚೆಯನ್ನು ಕರೆದು, ಅಂದ್ರೆ ಇಷ್ಟು 4 ವರ್ಷದಿಂದ ಇವರು ಮಾಡಿದಿಷ್ಟೇ. ಯಾರು ಹೋರಾಟ ಮಾಡ್ತಾರೆ ಅವರನ್ನು ಕರೆಸೋದು, ಒಂದು 4 ಜನ ಕೂರಿಸೋದು, ನವಯುಗ ಕಂಪನಿಯವರನ್ನು ಸಮಯಾವಕಾಶ ತಗೊಳ್ಳುವಂಥದ್ದು, ವಾಪಸ್ ಕಳಿಸುವಂಥದ್ದು, ಇಷ್ಟರವರೆಗೆ ನಡೆಯುತ್ತದು. ಇನ್ನೂ ನಡೆಯುವುದಿಲ್ಲ. ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನೇ ಆಗಿ ನೋಡಿ, ಕಾನೂನು ಇರುವಂಥದ್ದು ಒಂದು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೋಸ್ಕರ, ಜನರಿಗೋಸ್ಕರ. ಕಾನೂನನ್ನು ತೋರಿಸಿ ಜನರನ್ನು ಬಲಿ ಕೊಡುವಲ್ಲ ಸ್ವಾಮಿ. ಕಾನೂನು ಯಾರಿಗೋಸ್ಕರ? ಜನರಿಗೋಸ್ಕರ. ನೋಡಿ, ಸುಪ್ರೀಂ ಕೋರ್ಟ್ ಆ ಸಲ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿತ್ತು. ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಬಾರ್ ಇರಬಾರ್ದು ಅಂತೇಳಿ. ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕಾನೂನನ್ನು ತಿದ್ದುಪಡಿ ಮಾಡಿ ಆ ಬಾರನ್ನು ವಾಪಸ್ ತರಿಸಿತು? ಅಂದ್ರೆ ಇವರಿಗೆ ಆದಾಯ ಬರೋದು ಕಮ್ಮಿ ಆದ್ರೆ ಇವರ ಕಾನೂನು ಹೇಗೆ ಬೇಕಾದ್ರೂ ಕಮ್ಮಿ ಆಗ್ತದೆ, ಇವ್ರು ತಿರುಗಿಸ್ತಾರೆ. ಅದೇ ರೀತಿ ಟೋಲ್ನ ಕಾನೂನನ್ನು ಯಾಕೆ ತಿದ್ದುಪಡಿ ಮಾಡಬಾರ್ದು? ಇದು ಆಲೋಚಿಸಬೇಕಂತ ವಿಷಯ. ಹಾಗಾದ್ರೆ ಅವರಿಗೂ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತಂದ್ರೆ ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ನವಯುಗ ಕಂಪನಿಯವರ ನಡುವೆ ಒಂದು ಒಪ್ಪಂದಗಳಾಗಿರುತ್ತೆ. ಆ ಒಪ್ಪಂದದ ಪ್ರಕಾರವಾಗಿ ನವಯುಗ ಕಂಪನಿಯವರು ಕೂಡ ನಡೆದುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಇನ್ನು ನವಯುಗ ಕಂಪನಿಯವರು ಏನು ನಡೆದುಕೊಳ್ಳುತ್ತೋ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಹೆಲ್ಪ್ ಮಾಡುವಂಥ ಒಂದು ಅನಿವಾರ್ಯತೆ ಕೂಡ ಅವರಿಗೂ ಎದುರಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಸಮಸ್ಯೆಗಳು ಕೂಡ ಉಲ್ಬಣಿಸುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆಯಾ? ಹಾಗಾದ್ರೆ ನವಯುಗ ಕಂಪನಿಗೆ ಒಂದು ಸಾಥ್ ಕೊಡುವ ಭರದಲ್ಲಿ ಜನರು ಬಲಿ ಕೊಟ್ಟರು ತೊಂದರೆ ಇಲ್ವಾ? ಹಾಗಾದ್ರೆ ಇವರಿಗೆ ಜನರ ಯೋಗಕ್ಷೇಮ ಆಗತ್ತೆ ಇಲ್ವಾ? ಆದ್ರೆ ನವಯುಗ ಕಂಪನಿ ಅವರ ಒಂದು ರೂಲ್ಸ್ ಏನಿದೆ ಅಂತಂದ್ರೆ, ಅವರು ಮಾನವೀಯತೆ ಆಧಾರದ ಮೇಲೆ ಈ ಒಂದು ಜನರಿಗೆ ಟೋಲ್ ಅನ್ನ ಭಿಕ್ಷೆ ಆಧಾರದಲ್ಲಿ ಟೋಲ್ ಕೊಡುವಂತ ಅಗತ್ಯ ಇಲ್ಲ. ಅವರು ಪ್ರದೇಶಗಳನ್ನ ಕೊಟ್ಟಿರ್ತಾರೆ, ಭೂಮಿಯನ್ನ ಕೊಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಅಂದ್ರೆ ಅದಕ್ಕೂ ಕೂಡ ದುಡ್ಡನ್ನ ಕೊಟ್ಟಿರ್ತಾರೆ, ಅದು ಒಪ್ಕೊಳ್ಳುವಂಥದ್ದೇ. ಆದ್ರೆ ಭೂಮಿಯನ್ನ ಕೊಟ್ಟಿದ್ದಾರಲ್ಲ, ಭೂ ಒತ್ತುವರಿಯನ್ನ ಮಾಡಿದ್ದೀವಲ್ಲ ಅಂತಕ್ಕಂಥ ಒಂದು ಮಾನವೀಯತೆ ಆಧಾರದ ಮೇಲೆ ಅವರು ಟೋಲ್ ಅನ್ನ ಫ್ರೀ ಬಿಡಬಹುದು ಅಂತಕ್ಕಂಥದ್ದು. ಈ ವಿಚಾರವಾಗಿ ನಾನು ಚರ್ಚೆನ ಮಾಡ್ತೇನೆ. ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಸರ್ ನಮಸ್ಕಾರ, ಅಜ್ಮಲ್ ಸದಿ ಬ್ರಹ್ಮವರದಿಂದ ಸರ್. ಎಸ್, ಹೇಳಿ ಸರ್, ಹೇಳಿ. ನೋಡಿ, ಈಗ ಮೊನ್ನೆ ಮೀನುಗಾರರು ನಾಪತ್ತೆದಾಗ ಪ್ರತಿಭಟನೆ ಆಯ್ತಲ್ಲ, ಆಗ ಯಾವ ರೀತಿ ಜನಸಾಗರ ಸೇರಿತ್ತು ಅದೇ ರೀತಿ ಈ ಟೋಲ್ಗೆ ಹೋರಾಟಕ್ಕೆ ಜನ ಸೇರ್ಬೇಕು. ಎಲ್ಲ ರಾಜಕೀಯ ಪಕ್ಷ, ಮತ, ಧರ್ಮ ಎಲ್ಲ ಬಿಟ್ಟು ಬಂದು ಇಲ್ಲಿ ಹೋರಾಟ ಮಾಡಿದ್ರೆ ನಮ್ಗೆ ಜಯ ಸಿಗ್ತದೆ. ಆ ರೀತಿಯ ಸಂಘಟನೆ ಬೇಕು ಇಲ್ಲಿ. ಇದರಲ್ಲಿ ಯಾವ ರಾಜಕೀಯ ಮಾಡಬಾರ್ದು ಒಂದನೇದಾಗಿ. ಮತ್ತೀಗ ಟೋಲ್ ತಗೊಳ್ತಾರಲ್ಲ ಸರ್, ನೋಡಿ ಕಿಲೋಮೀಟರ್ ಅಷ್ಟು ಡಿಫರೆನ್ಸ್ ಇರಲ್ಲ. ಹೆಜ್ಮಾಡಿಯಲ್ಲಿ ಉಂಟು, ಮುಕ್ಕದಲ್ಲಿ ಉಂಟು, ಮತ್ತೆ ಸಾಸ್ತನದಲ್ಲಿ ಉಂಟು. ಈಗ ಸ್ಥಳೀಯರು ಇರ್ತಾರೆ, ಅವ್ರಿಗೆ 10 ಸಲ ಆಚೀಚೆ ಹೋಗ್ಲಿಕ್ಕೆ ಇರ್ತದೆ. ಅವ್ರು ಸಹ ಟೋಲ್ ಕೊಡ್ಬೇಕಂತ ಹೇಳ್ತಾರೆ ಅವರು. ಮತ್ತೆ ನಮ್ಗೆ ಬೇಕಾಗಿಲ್ಲಲ್ಲ ಇಂಥ ಟೋಲ್. ಒಂದು ಟೋಲ್ ಈಗ ನಾವು ಕೊಡ್ಬೇಕಾದ್ರೆ ಇವರು ಆ ರೀತಿ ಫೆಸಿಲಿಟಿ ಕೊಟ್ಟಿದ್ದಾರಾ, ಆ ರೀತಿ ಸೌಕರ್ಯ ಕೊಟ್ಟಿದ್ದಾರಾ, ಆ ರೀತಿ ನಮ್ಗೆ ಈಗ ರಸ್ತೆ ಸಂಚಾರ, ಸುಗಮ ಸಂಚಾರ. ಮತ್ತೆ ನೋಡಿ, ಒಂದು ಕಾನೂನು ಇದೆ, ಹೈವೇಯನ್ನು ಬ್ಲಾಕ್ ಮಾಡ್ಲಿಕ್ಕಿಲ್ಲ. ಇವ್ರದ್ದು ಟೋಲ್ ಹಿಂದೆ 3-4 ಕೌಂಟರ್ ಇದ್ರೆ ಇವ್ರು 2 ಕೌಂಟರ್ ಮಾತ್ರ ಓಪನ್ ಮಾಡಿರ್ತಾರೆ. ಅಲ್ಲಿ ಹಿಂದೆ ತುಂಬಾ ಲೈನ್ ಇರ್ತದೆ. ಕೆಲವರು ಏರ್ಪೋರ್ಟ್ ಹೋಗೋರು ಇರ್ತಾರೆ, ಕೆಲವರು ಹಾಸ್ಪಿಟಲ್ ಹೋಗೋರು ಇರ್ತಾರೆ. ಏನಾದ್ರು ಅರ್ಜೆಂಟ್ ಅಪಾಯಿಂಟ್ಮೆಂಟ್ ಇರ್ತದೆ. ಹಣ ಕೊಟ್ಟು ನಾವು ಅಂದ್ರೆ ಹಣ ಕೊಟ್ಟರೆ ನಮ್ಗೆ ಸರ್ವಿಸ್ ಸಿಗುದಿಲ್ಲ ಇಲ್ಲಿಂದ. ಮತ್ತೆ ಇಲ್ಲಿ ಮತ್ತೊಮ್ಮೆ ಏನ್ ಗೊತ್ತುಂಟು, ಇಲ್ಲಿ ಗುತ್ತಿಗೆ ಕೊಡ್ತಾರಲ್ಲ ಕಾಂಟ್ರಾಕ್ಟ್, ಈ ಟೋಲ್ ಸಂಗ್ರಹ ಮಾಡುದು. ಅದರಿಂದ ಈ ಟೋಲ್ ನಡೀತಾ ಉಂಟು. ಅವ್ರು ಹಣ ಮಾಡ್ತಾರೆ. ಮತ್ತೆ ಅದು ಹಣದ ನೋಡಿ, ಒಂದು 75 ರೂಪಾಯಿ 85 ರೂಪಾಯಿ ತುಂಬಾ ದೊಡ್ಡ ಅಮೌಂಟ್. ಒಬ್ಬ ಗಾಡಿ ಬಾಡಿಗೆ ಮಾಡುವ 4-5 ಸಲ ಹೋದ್ರೆ ಅವನಿಗೆ ಟೋಲ್ ಕೊಡ್ಲಿಕ್ಕೆ ಆಯ್ತಲ್ಲ. ಇದ್ರ ಬಗ್ಗೆ ಯಾಕೆ ಯಾರು ಗಂಭೀರವಾಗಿ ಯೋಚನೆ ಮಾಡುದಿಲ್ಲ? ಮತ್ತೆ ಹೋರಾಟ ಮಾಡ್ಬೇಕು. ಮತ್ತೆ ನನ್ನ ಪ್ರಕಾರ ಅಂತ ಗೊತ್ತುಂಟು, ಇವ್ರು ಫೆಸಿಲಿಟಿ ಕೊಡ್ಲಿ, ಎಲ್ಲ 5 ಕ್ಲೀನ್ ಮಾಡ್ಲಿ ಒಂದೇ ಸಲಕ್ಕೆ. ಆಗಿದೆ ಇವ್ರ ಹತ್ರ ಯಾವ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದಾರೆ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ್ದಾದ್ರು ಕಂಪ್ಲೀಟ್ ಮಾಡದೆ ಅರ್ಧಂಬರ್ಧ ಮಾಡಿ ಆಚೆ ಇಲ್ಲ ಈಚೆ ಇಲ್ಲ. ಕುಂದಾಪುರದಲ್ಲಿ ಇನ್ನೂ ತೂಗು ಎಲ್ಲ ಉಂಟು, ಅಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಲಿಲ್ಲ. ರಾಜಸ್ಥಾನದಲ್ಲಿ ಟೋಲ್ ತಗೊಳ್ತಾರೆ. ಈಗ ಒಬ್ಬ ಏರ್ಪೋರ್ಟ್ ಗೆ ಹೋಗೋರು ಇರ್ತಾನೆ, ಅಥವಾ ಯಾರು ಆಂಬುಲೆನ್ಸ್ ಅಲ್ಲಿ ಹೋಗ್ಲಿಕ್ಕೆ ಇರ್ತಾರೆ, ಅಲ್ಲಿ ಡಿಲೇ ಆಗ್ತದಲ್ಲ. ಹೈವೇ ಬ್ಲಾಕ್ ಮಾಡ್ಲಿಕ್ಕೆ ಯಾವ ಅಧಿಕಾರ ಉಂಟು ಕೇಳ್ಬೇಕು. ಇದಕ್ಕೆ ಈ ಹೋರಾಟಗಾರ ಉಂಟಲ್ಲ,
ಅದೇ ಇವರು ಯಾವ ರೀತಿ ಕಾನೂನು ಮಾಡಿದ್ದಾರೆ ಅದೇ ರೀತಿ ಕಾನೂನು ಪ್ರಕಾರ ಇವರು ಹೋರಾಟ ಮಾಡ್ಬೇಕು. ಕೆಲವೆಲ್ಲ ಸೆಕ್ಷನ್ ಹಾಕಿದ್ರೆ ಅವ್ರ ಹತ್ರ ಉತ್ತರ ಇರುವುದಿಲ್ಲ ಅಧಿಕಾರಿಗಳ ಹತ್ರ. ಅಯ್ಯೋ ಬ್ಲಾಕ್ ಮಾಡ್ಲಿಕ್ಕೆ ಇಲ್ಲ ಎಲ್ಲಿ ಸಹ ನನ್ನ ಪ್ರಕಾರ. ಮತ್ತೆ ಆ ರೀತಿ ಮೀನುಗಾರರ ಹೋರಾಟ ಯಾವ ರೀತಿ ನೋಡಿ ಸಫಲ ಆಯ್ತು ಅಂತ ಜನಸಾಗರ ನಂಗೆ ಬೇಕು. ಅದು ಹೋರಾಟ ಮಾಡಿದ್ರೆ ನಮ್ಗೆ ಜಯ ಸಿಗ್ಬೋದು. ಅವ್ರ ಅನ್ಸಾರಮ್ಮರ್ ಇದ್ದಾರೆ, ನವೀನ್ ಚಂದ್ರಶೆಟ್ಟರ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತುಂಟು. ನಾವು ಕೇವಲ ಪರ್ಟಿಕ್ಯುಲರ್ ಆಗಿ ಕೆಲವರು ಜನ ಹೋರಾಟ ಮಾಡಿದ್ರೆ ನಮ್ಗೆ ಇಲ್ಲಿ ಜಯ ಸಿಗುದಿಲ್ಲ. ಅಲ್ಲಲ್ಲಿ ಡೈವರ್ಟ್ ಮಾಡಿ ಬಿಡ್ತಾರೆ ಈ ರಾಜಕೀಯದವರು. ಆ ಹೆಸರು ಹೇಳಿ ಈ ಹೆಸರು ಹೇಳಿ ನಮ್ಗೆ ಲೋಕಲ್ ಎಲ್ಲರೂ ಕರೆಕ್ಟ್ ಆಗಿ ಎಲ್ಲ ಒಟ್ಟು ಸೇರಿದ್ರೆ ಇಂತ ಟೋಲನ್ನು ಕಿತ್ತು ಬಿಸಾಡ್ಬೋದು ನನ್ನ ಪ್ರಕಾರ. ಒಂದು ಫೆಸಿಲಿಟಿ ಕೊಡ್ಲಿ ಅವ್ರು ಮೊದಲು, ಕಂಪ್ಲೀಟ್ ಒಂದು ಫೆಸಿಲಿಟಿ ಕೊಟ್ಟು ಯಾವ ರೀತಿ ಹೈವೇ ಇರಬೇಕು ಆ ರೀತಿ ಮಾಡ್ಲಿ, ಸಿಗ್ನಲ್ ಆಗ್ಲಿ ಎಲ್ಲ ಮಾಡ್ಲಿ ಕಂಪ್ಲೀಟ್ ಆಗಿ. ಇವರು ಹಿಂದೆ ನಾವು ಈಗ ನೋಡಿ ಒಂದು ಗಾಡಿ ಪಾಸ್ ಮಾಡ್ಬೇಕಾದ್ರೆ 5 ನಿಮಿಷ 6 ನಿಮಿಷ ನಿಲ್ಬೇಕು. ಅಲ್ಲಿ 6 ಕೌಂಟರ್ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಒಂದು ಯಾವ್ದಾದ್ರು ಒಂದು ರಿಯಾಲಿಟಿ ಚೆಕ್ ಮಾಡಿ. 2 ಕೌಂಟರ್ ಅಲ್ಲಿ ಮಾತ್ರ ಸ್ಟಾಪ್ ಇರ್ತದೆ. ಅಂದ್ರೆ 2 ಕೌಂಟರ್ ಇಡುದಿಲ್ಲ. ಅಂದ್ರೆ ಅದ್ರಲ್ಲಿ ಅವರು ಅಂದ್ರೆ ಸಂಬಳ ಕೊಡ್ಬೇಕಾಗ್ತದಲ್ಲ, ಅದು ಟೈಮ್ ವೇಸ್ಟ್ ಆಗುದಿಲ್ವಾ? ಇದೇ ಕುರಿತಾಗಿ ನಾನು ಚರ್ಚೆಯನ್ನ ಮಾಡ್ತೇನೆ. ಧನ್ಯವಾದಗಳು. ಅವ್ರು ಕರೆ ಮಾಡಿದವರು ಒಳ್ಳೆ ಮಾತನ್ನೊಂದು ಹೇಳಿದ್ರು. ಅವರು ನಾವು 5 ನಿಮಿಷ ಏರ್ಪೋರ್ಟಿಗೆ ಹೋಗ್ಲಿಕ್ಕುಂಟು, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಲಿಕ್ಕುಂಟು, ಆಸ್ಪತ್ರೆಗೆ ಹೋಗ್ಲಿಕ್ಕುಂಟು. ಆವಾಗ ನಾವು 10-15 ನಿಮಿಷ ಇಲ್ಲಿ ಕಾಯಬೇಕು. ನಮ್ಮ ಅಪಾಯಿಂಟ್ಮೆಂಟಲ್ಲಿ 10 ಗಂಟೆ ಅಂತ ಇದ್ದರೆ ಇಲ್ಲಿ ನಾವು 15 ನಿಮಿಷ ಇಲ್ಲಿ ಹೋದರೆ ಅಲ್ಲಿ ಅಪಾಯಿಂಟ್ಮೆಂಟ್ ನಮ್ಮದು ಹೋಗ್ತದೆ ಅಂತ. ಏರ್ಪೋರ್ಟ್ನ ಹಾಗೆ ಒಂದ್ಸಲ ಫ್ಲೈಟ್ ಮಿಸ್ ಆದರೆ ಮತ್ತೆ ಹಿಡಲಿಕ್ಕೆ ಕಷ್ಟ. ಕಾನೂನು ಪ್ರಕಾರ ಇದೆಲ್ಲ ಉಂಟಲ್ಲ, ನಾವು ಈ ಕಂಪನಿಯವರು ಡೆಮೋ ಆಗಬೇಕು. ಅವರ ಎಲ್ಲಿ ಟೋಲ್ ಬೂತ್ ಇದೆ, ಎಲ್ಲಿ ಟೋಲ್ಗಳನ್ನು ಕಲೆಕ್ಷನ್ ಮಾಡ್ತಾರೆ ಅದರ ಪಕ್ಕದಲ್ಲಿ ಅವರು ಡೆಮೋ ಆಗಬೇಕು. 3 ಮಿನಿಟ್ಗಿಂತ ಜಾಸ್ತಿ ಟೋಲ್ ಕಲೆಕ್ಷನ್ ಮಾಡಲಿಕ್ಕಿಲ್ಲ. ಒಂದು ವಾಹನಕ್ಕೆ ಉಂಟಲ್ಲ 3 ಮಿನಿಟ್ದ ಒಳಗೆ ಅದು ಓಪನ್ ಹೋಗಲೇಬೇಕು. 3 ಮಿನಿಟ್ ನಂತರ ನಾವು ಟೋಲ್ ಕೊಡಬೇಕಂತ ಇಲ್ಲ. ನಮಗೂ ಕಾನೂನು ನನಗೆ ಬರ್ತದೆ, ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ತೋರಿಸ್ತೇವೆ. ಇವರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು ಡೆಮೋ ಎಲ್ಲ ಕಡೆಯೂ ಉಂಟು. ಮಹಾರಾಷ್ಟ್ರದಲ್ಲಿ ಅಲ್ಲಿ ಹಾಕಿದ್ದಾರೆ, ಡಿಜಿಟಲಲ್ಲಿ ಹಾಕಿದ್ದಾರೆ, ಎಷ್ಟು ಹೊತ್ತು ನಿಲ್ಬೋದು ವಾಹನಗಳು, ಮತ್ತು ಟೋಲಿನ ಡಿಟೇಲ್. ಇವರು ಕಾಮಗಾರಿ ಆದಂತ ನಮ್ದು ಇಷ್ಟು ಕೋಟಿದ್ದು ಕಾಮಗಾರಿ, ಅದು ಇಷ್ಟು 15 ವರ್ಷಕ್ಕೆ ನಮ್ಮ ಎಗ್ರಿಮೆಂಟು, ಅದು ಮುಗಿದ ಮೇಲೆ ನಮಗೆ ಟೋಲ್ ತಗೊಳ್ಳಿಕ್ಕೆ ಇಲ್ಲ ಅಂತ ಎಂಬುದನ್ನು ಅವರು ಡೆಮೋ ಆಗಬೇಕು. ಇದನ್ನು ಅವ್ರು ಮಾಡಿದ್ದಾರಾ? ಇವ್ರು ಹೇಳಿದ್ರಲ್ಲಿ ಈಗ ಒಂದು 75% ಕಾಮಗಾರಿ ಆಗಿದೆ ಅಂತ. ಅಲ್ಲಿ 50% ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಯರ್ಮೋಳಿ ಬ್ರಿಡ್ಜ್ ಅನ್ಸಾರ್ ಅಹಮದ್ ಅವರು ಹೇಳಿದರು ಯರ್ಮೋಳಿ ಬ್ರಿಡ್ಜೇ ಆಗಲಿಲ್ಲ ಅಂತ. ಆ ಬ್ರಿಡ್ಜ್ ಸಣ್ಣ ಕೆಲಸನಾ? ಅದರಲ್ಲಿ ಒಂದು 15% ಕೆಲಸ ಅಲ್ಲಿನೇ ಇದೆ. ಆ ಬ್ರಿಡ್ಜ್ ಇವತ್ತು ಹಾಗೆ ಪಾಳು ಬಿದ್ದಿದೆ. ಒಂದು ಬದಿಯಲ್ಲಿ ಸರ್ವಿಸ್ ರಸ್ತೆಗಳಿಲ್ಲ. ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಇವರು ಕಲ್ಪಿಸದೆ ಏಕಾಏಕಿ ಟೋಲಿಗ ವಸೂಲು ಮಾಡ್ತಾರೆ. ಇನ್ನು ಹೇಳಿ ಭೂ ಒತ್ತುವರಿಯನ್ನು ಮಾಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ. ಎಲ್ಲರೂ ನಿಜವಾಗ್ಲೂ ಅಲ್ಲಿ ತುಂಬ ದುಬಾರಿ ಬೆಲೆ ಉಂಟು. ಆದರೆ ಸರ್ಕಾರದ ನಿಯಮದ ಪ್ರಕಾರ ನಿಮಗೆ ಗೊತ್ತುಂಟು, ಅದರಲ್ಲಿ ಏನೋ ರೇಟ್ ಫಿಕ್ಸ್ ಮಾಡ್ತಾರೆ ಸರ್ಕಾರ, ಅದನ್ನು ಕೊಟ್ಟು ಜನಗಳಿಂದ ಕರೆಸಬೇಕಂತ ಪರಿಸ್ಥಿತಿ ಅವರು ಕೊಟ್ಟಿದ್ದಾರೆ. ಸರಿ, ಕೊಟ್ಟ ಮೇಲೆ ಇವತ್ತು ಅಲ್ಲಿ ಟೋಲಲ್ಲಿ ಯಾರು ಕೆಲಸಗಾರರು ಇರೋದು? ಉತ್ತರ ಭಾರತೀಯರ? ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಾ, ರೋಡಿಸಮ್ ಮಾಡೋದಾ? ನಾವೇನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಸ್ವಾಮಿಸಬಹುದಾರಂತನಾ? ನಾವು ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯೂ ಇದೆ, ನಾವು ಇದ್ದೇವೆ. ತಕ್ಕ ಉತ್ತರ ಭಾರತೀಯರನ್ನು ಹೇಗೆ ಬಾಂಬೆಯಲ್ಲಿ ಈಗ ಒಂದ್ಸಲ ಶಿವಸೇನೆಯವರೆಲ್ಲ ನಮ್ಮ ಈ ಕಡೆಯವರನ್ನು ಓಡಿಸಲಿಕ್ಕೆ ನೋಡಿದ್ರು, ಬಟ್ ಅದು ಆಗದಿದ್ರು. ನಮ್ಮ ದೇಶದಲ್ಲಿ ಎಲ್ಲಿ ಹೋಗಿ ಪ್ರತಿಯೊಬ್ಬರು ಜೀವಿಸುವಂಥ ಹಕ್ಕು ಈ ದೇಶ ಅಂತ ಕಾನೂನಲ್ಲಿ ಇದೆ. ಎಲ್ಲಿ ಹೋಗಿ ಯಾರು ಜೀವನ ಮಾಡ್ಬೋದು. ಒಂದ್ಸಲ ಅಲ್ಲಿ ಮಾಡಿದ್ರು ಶಿವಸೇನೆಯವರು. ಅದೇ ರೀತಿಯಲ್ಲಿ ಉತ್ತರ ಭಾರತವರು ಕೂಡ ಇಲ್ಲಿ ಬಂದು ಕೆಲಸ ಮಾಡ್ತಾ ಇರ್ಬೋದಲ್ಲ ಅಂತ, ಜೀವನವನ್ನು ನಡೆಸ್ತಾ ಇರ್ಬೋದು. ಮಾಡ್ಬೋದು. ಅದು ರೌಡಿಸಮ್ ಮಾಡಲಿಕ್ಕೆ ಇಲ್ಲಲ್ಲ, ಜೀವನ ಮಾಡಲಿ. ಎಷ್ಟೋ ಜನ ಬಯ್ಯಗಳು ಅಲ್ಲಲ್ಲಿ ಪಾನ್ ಪಟ್ಟಿಯನ್ನು ಇಟ್ಟಿದ್ದಾರೆ, ಅವ್ರಿಗೆ ಯಾರು ತೊಂದರೆ ಮಾಡ್ತಾರಾ? ಎಷ್ಟೋ ಜನ ಚೈನೀಸನ್ನು ಉತ್ತರ ಭಾರತೀಯರು ಎಲ್ಲೆಲ್ಲಿ ಅವರು ಬಿಹಾರದವರು ಬಂದು ಮಾಡ್ತಿದ್ದಾರೆ, ಅವರಿಗೆ ನಮ್ಮ ಜನಗಳು ತೊಂದರೆ ಮಾಡಿದ್ದಾರೆ, ಅವರಿಗೆ ಸಹಕಾರವನ್ನು ಕೊಡ್ತಾರೆ, ಅವರಿಗೆ ವ್ಯಾಪಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವರು ಸೌಮ್ಯ ಸ್ವಭಾವದಿಂದ ವರ್ತಿಸೋದು ಬಿಟ್ಟು ರೌಡಿಸಮ್ ಮಾಡಿದಾಗ ನಾವು ಪುನಃ ಉತ್ತರ ಭಾರತಕ್ಕೆ ಓಡಿಸಬೇಕಾಗ್ತದಲ್ವ? ಆ ಸನ್ನಿವೇಶ ನಿರ್ಮಾಣ ಯಾರು ಮಾಡೋದು? ಇದಕ್ಕೆಲ್ಲ ರಾಜಕಾರಣಿಗಳು ಜಿಲ್ಲೆಗಳಿಂದ ಕಾರಣ ಆಗೋದಿಲ್ವಾ? ಇದಕ್ಕೆ ಒಂದು ಏನಾದರೂ ಒಂದು ಫಲಿತಾಂಶವನ್ನು ತಂದುಕೊಡ್ಬೇಕಲ್ಲ. ಇಷ್ಟು 19-20 ದಿವಸದಿಂದ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇಲ್ಲಿ ಉಪವಾಸ ಕೂತ್ಕೊಳ್ಳೋದು, ಸತ್ಯಾಗ್ರಹ ಮಾಡೋದು, ಬೀದಿ ಬದಿಯಲ್ಲಿ ಮನೆ ಬಿಟ್ಟು ಬೀದಿಯಲ್ಲಿ ಮಲಗುವಂಥ ಪರಿಸ್ಥಿತಿ ಬಂದರೆ, ಆದರೆ ಜಿಲ್ಲಾಡಳಿತ ಇದರ ಬಗ್ಗೆ ಏನು ಒಂದು ಸ್ವಲ್ಪ ಮಾನವೀಯತೆಯೇ ಇಲ್ವಾ? ನಮಗೆ ಸಹ ಒಂದು ತಾಳ್ಮೆಗೆ ಒಂದು ಹಂತ ಮಿತಿ ಅಂತ ಇದೆ. ಅದರ ಕಟ್ಟೆ ಒಡೆದಾಗ ನಾವು ಮತ್ತೆ ಒಂದು ಹಂತಕ್ಕೆ ನಾವು ಬರಬೇಕಾಗ್ತದೆ. ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತ ನಮ್ಮ ವಿನಂತಿ. ನಾನು ಅವಾಗಲೇ ಮಾತಾಡಿದ್ದೆ, ಈ ಒಂದು ಕಾಮಗಾರಿಯ ವಿಚಾರದಲ್ಲಿ ಅಥವಾ ಒಂದು ನವಯುಗ ಕಂಪನಿಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಪ್ಪಂದಗಳನ್ನು ಮೀರದಂತೆ ನವಯುಗ ಕಂಪನಿಯವರು ನಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದವರು ಕೂಡ ನಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಈಗ ಎದುರಾಗಿದೆ ಅಂತಕ್ಕಂಥ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೆ. ಅಂತಂದರೆ ಅವ್ರದ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಪಾಲಿಸಬೇಕು, ಅದನ್ನು ಧಿಕ್ಕರಿಸುವಂಥ ಒಂದು ಹಕ್ಕು ಇದೆಯಾ ಅಂತ. ನೋಡಿ, ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜನರ ಹಿತಕ್ಕಾಗಿ ಇರುವಂಥದ್ದು. ನಾನು ಆಗಲೇ ಹೇಳಿದೆ, ಅದಕ್ಕೆ ಜಿಲ್ಲಾಡಳಿತ ಸರಿಯಾಗಿ ಜಿಲ್ಲೆಯ ಜನರ ಒಂದು ಆಗುಹೋಗುಗಳನ್ನು ನೋಡಬೇಕು. ಜಿಲ್ಲೆಯ ಜನರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯಗಳನ್ನು ಕೇಂದ್ರ ಸರ್ಕಾರದವರಿಗೆ ಮುಟ್ಟಿಸಬೇಕು, ರಾಜ್ಯ ಸರ್ಕಾರದವರಿಗೆ ಮುಟ್ಟಿಸಬೇಕು. ಅಂತ ಕೆಲಸವನ್ನು ಉಡುಪಿ ಜಿಲ್ಲಾಡಳಿತ ಮಾಡಿದ್ಯಾ? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇಲ್ಲ. ನೋಡಿ, ನೀವು ಹೇಳಿದ್ರಿ ಸ್ಥಳೀಯ ಜಾಗಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತೇಳಿ.
ಸಾಧಾರಣ 2 ಲಕ್ಷ 3 ಲಕ್ಷ ಬೆಲೆ ಬಾಳುವ ಜಾಗವನ್ನು ಕೇವಲ 15,000ಕ್ಕೆ ಖರೀದಿಸಿದಂಥದ್ದು. ಅದು ಎಷ್ಟು ವರ್ಷದ ಹಿಂದೆ ಅಂತ? ಒಂದು 10 ವರ್ಷದ ಮುಂದೆ. ಆ ಸಮಯದಲ್ಲೂ ಸಹ 2-3 ಲಕ್ಷ ಬೆಲೆ ಬಾಳುವ ಜಾಗ ಅದು. ಯಾವ ಸಮಯದಲ್ಲಿ ಅವರು ಒತ್ತುವರಿ ಮಾಡಿದ್ರು, ಗೌರ್ಮೆಂಟ್ ವ್ಯಾಲ್ಯೂಯೇಷನ್, ಸರ್ಕಾರಿ ವ್ಯಾಲ್ಯೂಯೇಷನ್ ಅಂತೆಲ್ಲ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಅವರು ಕೊಟ್ಟಿದ್ದಾರಾ ಅಂತ. ಅದೇ ಹೇಳಿದ್ರು. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ನೋಡ್ಕೊಂಡು ಹೋದ್ರೆ ಅವರಿಗೆ ಕೊಟ್ಟಿರುವಂತ ಕಾಸು ಪುಡಿಗಾಸು, ಆದ್ರೂ ಸಹ ಬಿಟ್ಟು ಕೊಟ್ಟಿದ್ದಾರೆ. ಒಂದು ವೇಳೆ ಬಿಟ್ಟು ಕೊಡದಿದ್ರೆ ಇವರು ಕೋರ್ಟ್ ಅನ್ನು ಬಳಸಿಕೊಂಡು ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಲ್ಲ, ಆ ಸಂದರ್ಭದಲ್ಲಿ ಎಲ್ಲಿ ಹೋಗಿತ್ತು ಅಂತಂದ್ರೆ 15,000ಕ್ಕೆ ಇವರು ತಗೊಳ್ತಾರೆ ಅಂತಂದ್ರೆ ಅವರ ಒಂದು ಮನಸ್ಥಿತಿ ಎಲ್ಲಿ ಹೋಗಿತ್ತು? ಇದು ನಮ್ಮ ಒಂದು ಭೂಮಿ, 15,000ಕ್ಕೆ ಕೊಡುವಂತದ್ದಲ್ಲ. ಖಂಡಿತವಾಗಿ ವಿರೋಧ ಮಾಡಿತ್ತು. ಹಲವಾರು ಜನ ವಿರೋಧ ಮಾಡಿದ್ದಾರೆ. ನವಯುಗ ಕಂಪನಿಯವರು ಕೋರ್ಟ್ ಅಲ್ಲಿ ಹಾಕಿ ಪೊಲೀಸರು ನಿಲ್ಲಿಸಿ ಒತ್ತುವರಿ ಮಾಡಿಸಿದಂತ ಹಲವಾರು ನಿದರ್ಶನ ನಮ್ಮ ಎದುರಿಗಿದೆ. ಮತ್ತೆ ಯಾರು ಒತ್ತುವರಿ ಕೊಟ್ಟಿದಾರಾ, ಇವ್ರು ಕೆಲವು ಅಂಶಗಳನ್ನು ಅಲ್ಲಿ ಹಾಕಿದಾರಲ್ಲ. ನಿಮ್ಮ ಯಾರು ಜಾಗ ಹೋಗಿದೆ, ನಿಮ್ಮನ್ನು ಕೆಲಸಕ್ಕೆ ಇಡ್ತೇವೆ, ನಿಮ್ಗೆ ಜಾಬ್ ಕೊಡ್ತೇವೆ, ನಿಮ್ಗೆ ಜಾಗ ಹೋದವರಿಗೆ R&R ಕಾಲೋನಿ ಅಂದ್ರೆ ಮನೆ ನಿರ್ಮಾಣಕ್ಕೆ ಬೇರೆ ಜಾಗವನ್ನು ಕೊಡ್ತೇನೆ ಅಂತ ಮೋಸದ ಅಂಶಗಳನ್ನು ಒಡ್ಡಿದಾರಲ್ಲ. ಪಾಪ ಅವ್ರು ಅಮಾಯಕರವರು, ಅವ್ರಿಗೆ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದಾರೆ. ಅವಾಗ ಆ ಟೈಮಲ್ಲಿ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ಲಿಲ್ಲ. ಅಂದ್ರೆ ನಮಗೆ ಕೆಲಸಗಳನ್ನ ಕೊಡ್ಲಿಲ್ಲ ಅಥವಾ ನಮಗೆ ಹಣ ಕಡಿಮೆ ಪ್ರತಿಭಟನೆಗಳನ್ನ ಮಾಡಿದ್ದೀರಿ, ಪ್ರಶ್ನೆಗಳನ್ನ ಮಾಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ನವಯುಗ ಕಂಪನಿಯವರು ಏನು ಹೇಳಿಲ್ವಾ ಅಂತ? ಅದೇನು ಗೊತ್ತಾಗ್ತದ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರ ಒಂದು ಬಹುದೊಡ್ಡ ಒಂದು ದೌರ್ಬಲ್ಯ ಏನಂತಂದ್ರೆ, ನಾವು ಜನರನ್ನು ನಂಬುವಂಥದ್ದು ಹೆಚ್ಚು. ಒಬ್ಬ ಬಂದು ಸಾಚಾತನ ಪ್ರದರ್ಶಿಸಿ ಇಲ್ಲ ನಾನು ನಿನಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಂಬುವಂಥ ಜನ ದಕ್ಷಿಣ ಕನ್ನಡದವರು, ಉಡುಪಿಯವರು. ಆದ್ರೆ ಅದಕ್ಕೂ ಒಂದು ಮಿತಿ ಇದೆ. ಈಗ ನವಯುಗ ಕಂಪನಿಯವರು ಏನು ಇಷ್ಟವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಅದು ನೋಡ್ದಾಯ್ತು. ಈಗ ಜನರ ಸಹನೆಯ ಕಟ್ಟೆ ಒಡೆದಿದೆ, ಇನ್ನು ಮೇಲೆ ನಡೆಯುವಂಥದ್ದಲ್ಲ. ಆದರೆ ನವಯುಗ ಕಂಪನಿಯವರು ಅವ್ರದ್ದು ವ್ಯಾಪಾರ ಇರಲಿ ಬಿಡಿ, ಆದರೆ ನಮಗೆ ಬೇಜಾರು ಇರುವಂಥದ್ದು ಜನಪ್ರತಿನಿಧಿಗಳ ಮೇಲೆ. ನೋಡಿ, ನಾ ಮೊನ್ನೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಯಮಾಲ ಅವರು ಬಂದರು. ಅವರಿಗೆ ನಾನು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದೇನೆ ಏನಂತಂದರೆ, ನೋಡಿ ನೀವು ಬಂದಿದ್ದೀರಿ ಸಂತೋಷ, ಆದರೆ ನಮ್ಮ ಒಂದು ಯಾವ ಒಂದು ನ್ಯಾಯಯುತ ಬೇಡಿಕೆ ಇದೆ ಅದು ಎಲ್ಲೂ ಈಡೇರ್ತಾ ಇಲ್ಲ. ನಮ್ಮ ಪರವಾಗಿ ಮಾತಾಡಬೇಕಿರುವುದು ನೀವು. ನಿಮಗೆ ಓಟ್ ಹಾಕಿ ನಾವು ಚುನಾಯಿಸಿ ಕಳಿಸಿ ನಾವಿಲ್ಲಿ ಧೂಳು ತಿನ್ಕೊಂಡು ರಸ್ತೆ ಬದಿಯಲ್ಲಿ ಕುತ್ಕೊಂಡು ನಿಂತಿರೋಂಥದ್ದೇ ನಿಮ್ಮನ್ನು ಕಳಿಸಿದಂಥ ನಮಗೆ ನಾಚಿಕೆ ಆಗ್ತದೆ. ಹಲವಾರು ವಿಷಯಗಳನ್ನು ಅವರ ಮುಂದೆ ಪ್ರಸ್ತಾವ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳೇ ನಮ್ಮ ಒಂದು ಸಾಥ್ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಸಂಶಯ ನಮಗೆ ಬರ್ತಾ ಇದೆ. ಈ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಈ ಒಂದು ಪರ್ಟಿಕ್ಯುಲರ್ ಆಗಿ ಪಡುಬಿದ್ರೆಯ ವಿಚಾರಕ್ಕೆ ಬಂದರೆ ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಹಲವಾರು ರಾಜಕಾರಣಿಗಳು ಸಮಜಾಯಿಷಿಕೆಯನ್ನು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಹೇಳಿದ್ರು. ಇದೇ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಟೋಲ್ನ ವಿಚಾರವಾಗಿ, ಅದರಲ್ಲೂ ಕೂಡ ಪಡುಬಿದ್ರಿಯ ಒಂದು ಟೋಲ್ನ ವಿಚಾರವಾಗಿ, ಇನ್ನು ಅಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳ ವಿಚಾರವಾಗಿ, ರಾಜಕೀಯ ಲಾಭದ ವಿಚಾರವಾಗಿ, ಇನ್ನು ಜಿಲ್ಲಾಡಳಿತ ಯಾಕೆ ಒಂದು ಮೌನ ವಹಿಸ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ, ಅಥವಾ ರಾಜ್ಯ ಸರ್ಕಾರ ಯಾಕೆ ಮಧ್ಯೆ ಪ್ರವೇಶಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವಾಗಿ, ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥ ಎಲ್ಲದರ ಒಂದು ಮಾಹಿತಿಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈಗಾಗಲೇ ಮಾತಾಡ್ತಾ ಹೋದರೆ ಈ ಒಂದು ಪಡುಬಿದ್ರಿಯಲ್ಲೂ ಕೂಡ ಇಷ್ಟೊಂದು ಸಮಸ್ಯೆಗಳಾಗೋದಕ್ಕೆ ಅಲ್ಲಿ ಪಡುಬಿದ್ರಿಯ ಜನರೇ ಕಾರಣ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಎಷ್ಟೋ ಜನ ದೊಡ್ಡ ದೊಡ್ಡ ಕುಳಗಳು ನಮ್ಮ ಒಂದು ಅಂಗಡಿ ಮುಂಗಟ್ಟುಗಳು ಹೋಗಬಾರ್ದು ಅಥವಾ ನಮ್ಮ ಒಂದು ಮನೆಗಳು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬೈಪಾಸ್ ಆಗುವಂಥ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ನೀಲಿ ನಕ್ಷೆಯನ್ನು ಚೇಂಜ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ನಂತರ ಅದು ಕೂಡ ಈ ಒಂದು ಟೋಲನ್ನು ಸಂಗ್ರಹಿಸೋದಕ್ಕೆ, ಅಂದರೆ ಪರ್ಟಿಕ್ಯುಲರ್ ಆಗಿ ಪಡುಬಿದ್ರಿಯ ಜನರು ಟೋಲನ್ನು ಕೊಟ್ಟು ಇಷ್ಟೊಂದು ಸಂಕಷ್ಟಗಳಾಗೋದಕ್ಕೆ ಅಲ್ಲಿ ಒಂದು 12 ಜನ ದೊಡ್ಡ ದೊಡ್ಡ ಕುಳಗಳೇ ಕಾರಣ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಅಂದಿನ ಸಮಯದಲ್ಲಿ ಅಂತ ಒಂದು ಮಾತುಗಳು ಕೇಳಿ ಬಂದಿತ್ತು. ಬೈಪಾಸ್ ಎಲ್ಲಿ ಇಲ್ಲದ ಬೈಪಾಸ್ ಪಡುಬಿದ್ರಿಯಲ್ಲಿ ಯಾಕೆ? ಇಡೀ ನಮ್ಮ ಜಿಲ್ಲೆಯಲ್ಲಿ ಈಗ ನವಯುಗ ಅವರಿಗೆ ಎಷ್ಟು ಕಿಲೋಮೀಟ್ರ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ.
ಎಲ್ಲೂ ಬೈಪಾಸ್ ಇಲ್ಲ. ಇಲ್ಲಿ ಖಾಲಿ ಪೇಟೆಯವರದ್ದು ಒಂದು 4 ಉದ್ಯಮಿಗಳದ್ದು ದೊಡ್ಡ ದೊಡ್ಡ ಉದ್ಯಮಿಗಳದ್ದು ಅಂಗಡಿ ಅವರ ಹೋಟೆಲ್ಗಳನ್ನು ಉಳಿಸಬೇಕಂತ ಅಲ್ಲಿ ಅಮಾಯಕರು ಅಲ್ಲಿ ಇರುವುದು ಹೆಚ್ಚಾಗಿರುವಂಥದ್ದು ಅಲ್ಪಸಂಖ್ಯಾತರು. ದೀನ್ ಶೀಟ್ ಅವರು ಎಲ್ಲ ಸ್ಕೆಚ್ ಮಾಡಿದ್ರೆ ನಾವು ನೋಡಿದ್ದೇವೆ. ಇದರ ಬಗ್ಗೆ ಮುಂಚೆ ಹೋರಾಟ ಮಾಡಿದ್ದೇವೆ. ಅದೇ ಒಂದೆರಡು ಸರಿ ಅಲ್ಲ 4 ಸರಿ ಅಲ್ಲಿ ನಾವು ಒಂದು ಬ್ಲೂ ಪ್ರಿಂಟ್ ಗಳನ್ನ ನೀಲಿ ನಕ್ಷೆಗಳನ್ನ ಹೋರಾಟ ಮಾಡಿ ನಾವು ತೆಗೆಸಿದ್ದು. ಯಾಕಂದ್ರೆ ಎಲ್ಲೂ ಇಲ್ಲ, ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಇವರು ಹೇಳ್ತಾರೆ ಅಲೈನ್ಮೆಂಟ್ ಅಂತ ಹೇಳ್ತಾರೆ. ಈಗಲೇ ನೀವು ನೋಡ್ಬೋದು, ನೀವು ಕುಂದಾಪುರದಿಂದ ಪಡುಬಿರಿ ಬರುವಾಗ 100 ಅಲ್ಲಿ ಕರುಗಳಿವೆ, ತಿರುವುಗಳಿವೆ, ಕರುಸ್ ಉಂಟಲ್ಲ. ಒಂದು ಗಾಡಿ ಇದರಿಂದ ಬರುವಾಗ ಈ ಕಡೆ ಗಾಡಿಗೆ ಬಲಬದಿಯಿಂದ ಬರುವಾಗ ಎಡಬದಿಯವರಿಗೆ ಕಾಣಬೇಕಂತ ಹೇಳ್ತಾರೆ. ಅದಕ್ಕೆ ಅಲೈನ್ಮೆಂಟ್ ಅಂತ ಹೇಳ್ತಾರೆ. ನೇರವಾಗಿ ರಸ್ತೆಗಳು ಇರಬೇಕಂತ ಹೇಳ್ತಾರೆ. ಸಾಧಾರಣ ಒಂದು ಕುಂದಾಪುರದಿಂದ ಹೆಜಮಡಿಗೆ ಬರುವಾಗ ಒಂದು 100 ಕಡೆ ಕರುಗಳಿವೆ. ಇದು ಇವರ ಮನ ಬಂದಂತೆ ಇವರು ತಿರುಗಿಸಿದ್ದಾರೆ. ಅವರ ಅಂಗಡಿ ಉಳಿಸಬೇಕು, ಇವರ ಮನೆ ಉಳಿಸಬೇಕು ಅಂತ. ಬೈಪಾಸ್ನ ವಿಷಯ ಬಂತು, ನೀವು ಹೇಳಿದ್ದೀರಾ. ಅದಕ್ಕೆ ಹೋರಾಟ ಮಾಡಿದವರು ನಾವೇ. ಪಡುಬಿರಿಯಲ್ಲಿ ದೊಡ್ಡ ಪ್ರತಿಭಟನೆ ನಾವು ಮಾಡಿತ್ತು. ಯಾಕೆ ಮಾಡಿತ್ತು ಅಂತಂದರೆ ಇಲ್ಲಿ ಖಾಲಿ ಕೆಲವು ಜಗಲಿಗಳು ಹೋಗೋದು, 1-2 ಅಂಗಡಿ ಹೋಗಿತ್ತು, ಅಂಗಡಿ ಬಿಲ್ಡಿಂಗ್ಗಳು. ಆ ಕಡೆ ಹಾಗಲ್ಲ, 60 ಮನೆಗಳು. ಅದು ಇರುವುದು ಅಲ್ಪಸಂಖ್ಯಾತರ ಮನೆ. ಮತ್ತು ಇವರ ಮನೆ ಯಾರ್ದು, ನಂದು ದಲಿತ ಸಮಾಜವರದ ಮನೆ. ನಿಜವಾಗ್ಲೂ ಕೆಲವೊಂದು ಮನೆಯವರು ಅವರ ಜಾಬ್ ಏನಿದೆಯಲ್ಲ, ಸರ್ಕಾರಿ ಕೆಲಸಗಳು, ನಿವೃತ್ತಿಯನ್ನು ಪಡೆದು ಮನೆ ಕಟ್ಟಿ ಬಂದಂಥ ಒಂದು ಏನು ಅವರಿಗೆ VRS ಎಲ್ಲ ಸಿಗುತ್ತಲ್ಲ, ಅದರಿಂದ ಮನೆ ಕಟ್ಟಿ ಅವರ ಒಂದು ಯೋಚನೆಯನ್ನು ಇಟ್ಟು ಜೀವನ ಮಾಡೋ ರೀತಿಯಲ್ಲಿ ಅವರು ಮನೆ ಕಟ್ಟಿ ಇಷ್ಟು ಹಣ ಬ್ಯಾಂಕಲ್ಲಿ ಇಟ್ಟು ಜೀವನ ಮಾಡುವಂಥದ್ದು. ಆ ಮನೆಯನ್ನು ಹೊಡೆದಾಕಿದರೆ ಇವರು ಕೊಡುವಂಥದ್ದು ಈಗ ಹೇಳಿದ್ರಲ್ಲ 2 ಲಕ್ಷ ಅಲ್ಲಿ ವ್ಯಾಲ್ಯೂಯೇಷನ್ ಇದ್ದರೆ ಅಲ್ಲಿ ಸಿಗೋದು 20,000 ಅಂಥವ್ರು ಬದುಕಿ ಹೇಗಾಗ್ಬೋದು, ಅವ್ರು ಸುಸೈಡ್ ಮಾಡ್ಕೋಬೇಕಾದಿತ್ತು. ಹಾಗಾಗಿ ನಾವು ಹೇಳಿದೆವು, ಇಲ್ಲಿ ಅಂಗಡಿ ಹೆಚ್ಚು ಹೋಗೋದಿಲ್ಲ, ಬೈಪಾಸ್ ಮಾಡುವಂಥ ಅನಿವಾರ್ಯತೆ ಏನಿದೆ ಇಲ್ಲಿ. ಅದು ಇಲ್ಲಿ ನೇರವಾಗಿ ತೆಗೆದಿದ್ರೆ 1 ಕಿಲೋಮೀಟರ್ ಡಿಸ್ಟೆನ್ಸ್, ಬೈಪಾಸ್ ಮಾಡಬೇಕಿದ್ರೆ 5 ಕಿಲೋಮೀಟರ್ ಡಿಸ್ಟೆನ್ಸ್ ಬರುತ್ತೆ ಸುತ್ತು ಬಳಸಿ ಬರುವಾಗ. ಖರ್ಚು ಜಾಸ್ತಿ. ಇದು ಬೇಕು, ಅದರ ಬಗ್ಗೆ ನಾವು ಹೋರಾಟ ಮಾಡಿದ್ದು. ಬೈಪಾಸ್ ಮಾಡುವುದು ಸಮರ್ಪಕವಾದ ಖಂಡಿತ ಅಲ್ಲ. ನೀವು ಬೈಪಾಸ್ ಮಾಡಿದ ನಂತರ ಹೋರಾಟವನ್ನು ಮಾಡಿದ್ರು ಅಥವಾ ಮಾಡೋದಕ್ಕಿಂತ ಮುಂಚೆನೆ ಮಾಡಿದ್ದೆ? ಬೈಪಾಸ್ನ ಪ್ರಪೋಸಲ್ ಆದ್ರೂ ಯಾಕೆ ಮಾಡಿದ್ರು ಅಂದ್ರೆ ನಿಮ್ಮ ಒಂದು ಪ್ರತಿಭಟನೆಗಳನ್ನೆಲ್ಲ ಧಿಕ್ಕರಿಸಿ ಅಲ್ಲಿನ ಒಂದು ದೊಡ್ಡ ಕುಳಗಳ ಮಾತನ್ನ ಕೇಳಿ ಅವರೇ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಅಂತ. ಅಂದ್ರೆ ಪಡುಬಿದ್ರಿಯ ಒಂದು ಏನು ಆ ಒಂದು 12 ಅಂಗಡಿಗಳಿದೆ ಅಥವಾ 12 ಜನ ದೊಡ್ಡ ದೊಡ್ಡ ಕುಳಗಳೇನಿದ್ದಾರೆ ಅವರೇ ಇಷ್ಟೊಂದು ಸಮಸ್ಯೆಗಳಾಗೋದಕ್ಕೆ ಕಾರಣವಾ ಅಂತ? ಅಲ್ಲ, ಅವರು ಬೈಪಾಸ್ ಆಗ್ಬೇಕಂತ ಈಗ ಯಾರು ಹೇಳಿದ್ರೆ ಅಲ್ಲಿ ಬ್ಲೂ ಪ್ರಿಂಟ್ ಗಳನ್ನ ಚೇಂಜ್ ಮಾಡಿದ್ದಾರೆ. ಎಲ್ಲಿ ಬೈಪಾಸ್ ಗಳನ್ನ ಮಾಡಬೇಕು ಅಂತ ನೀಲಿ ನಕ್ಷೆ ಇತ್ತೋ ಅದನ್ನ ಚೇಂಜ್ ಮಾಡಿದ್ದಾರೆ. ಬೇರೊಂದು ಕಡೆಗಳಲ್ಲಿ ಬೈಪಾಸ್ ಅನ್ನ ಮಾಡಿದ್ದಾರೆ. ತಮ್ಮ ಒಂದು ಅಂಗಡಿ ಮುಂಗಟ್ಟುಗಳು, ಮನೆಗಳು ಯಾವುದು ಕೂಡ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಬ್ಲೂ ಪ್ರಿಂಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಅಂತ. ಅವರು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಕ್ಚುಲಿ ಬೈಪಾಸ್ ಬರುವಂತದ್ದು ಸ್ಥಳ ಬೇರೆ, ರಾಷ್ಟ್ರೀಯ ಹೆದ್ದಾರಿ ಹೋಗುವಂತದ್ದು ನಮ್ದು ಸ್ಥಳ ಬೇರೆ. ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ಉಂಟಲ್ಲ, ಯರ್ಮಾಳ ಬ್ರಿಡ್ಜ್, ಅಲ್ಲಿ ತಿರುಗಿಸಿ ಬೈಪಾಸ್ ಮಾಡುವಂಥದ್ದು. ಆ ಮುಖೇನ ಸೀದಾ ಅದು ಪಾದಬಿಟ್ಟ ಆಗಿ ನರ್ಸಲ್ ಗ್ರಾಮಕ್ಕೆ ಹೋಗಿ ಮುಟ್ತದೆ. ಅಂದರೆ ಸಾಧಾರಣ 3 ಕಿಲೋಮೀಟ್ರ್ ಉದ್ದ ಬರುತ್ತೆ ರಸ್ತೆ. ನೇರವಾಗಿ ಹೀಗೆ ಹೋಗಿದ್ರೆ 3/4 ಕಿಲೋಮೀಟ್ರ್. ಈಗ ಆಗಿದ್ದು 3/4 ಕಿಲೋಮೀಟ್ರ್ ಸ್ಟ್ರೇಟ್ ಆಗಿ. ಅಲ್ಲಿ ಏನಿತ್ತು ಅಂತಂದರೆ ಒಂದ್ಸಲ ಫ್ಲೈಓವರ್ ಪ್ರಪೋಸಲ್ ಇಟ್ಟರು. ಆವಾಗಲೂ ಈ ಪೇಟೆಯವರು ಬೇಡ ಅಂತ ಹೇಳಿದರು. ನಾವೆಲ್ಲ ಮಾತುಕತೆ ನಡೆಸಿದ್ವಿ, ಯಾಕೆಂದರೆ ಯಾರಿಗಿದ್ರಿಂದ ತೊಂದರೆ ಇಲ್ಲ ಅಂತ. ಅವರು ಒಂದೇ ಹೇಳುದು ಬೈಪಾಸ್ ಆಗಲೇಬೇಕು, ಇಲ್ಲಿ ಒಂದು ನಮ್ದು ಅಂಗಡಿದು ಒಂದು ಕಲ್ಲು ಸಹ ಹೋಗಬಾರ್ದು ಅಂತ. ಹಾಗೆಲ್ಲ ಬಂತು. ಆ ಮಾತೆಲ್ಲ ಬಂತು. ಗೋಲ್ಮಾಲ್ ಅಲ್ಲ, ಹೋರಾಟ ಉಗ್ರವಾದ ರೀತಿಯ ಹೋರಾಟ ನಾವು ಮಾಡಿದೆವು. ಎಷ್ಟು ಮಾತ್ರ ಪ್ರಾಣ ತಿತ್ತಾದರೂ ನಾವು ಬೈಪಾಸ್ ಅನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ದೃಢ ನಿರ್ಧಾರ ಮಾಡಿತ್ತು. ಹಾಗೆ ಎಲ್ಲ ಬಂದು ಪಿಲ್ಲರ್ ಎಲ್ಲ ಹಾಕಲಿಕ್ಕೆಲ್ಲ ಹೊಂಡವನ್ನು ಅಗ್ದಿದ್ರು ಎಲ್ಲ ಯರ್ಮಾಳ್ ಸಂಕದ ಪಕ್ಕದಲ್ಲಿ. ನಾವು ಅದನ್ನೆಲ್ಲ ಮುಚ್ಚಿಸಿದೆವು, ಬಿಡಲಿಲ್ಲ. ಎಷ್ಟು ಮಾತ್ರಕ್ಕೂ ನಾವು ಇದರ ಬಗ್ಗೆ ಬೈಪಾಸ್ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೋರಾಟವನ್ನು ಕೊಟ್ಟಿದ್ದರಿಂದ ನಮ್ಮ ಹೋರಾಟದ ಫಲವಾಗಿ ಇವತ್ತು ನೇರವಾಗಿತ್ತು. ಸ್ವಲ್ಪ ಅಂಗಡಿಯವರಿಗೆ ನಮ್ಮ ಮೇಲೆ ಕಣ್ಣಿರ್ಬೋದು, ಯಾಕಂದರೆ ಇವರು ನಮಗೆಲ್ಲ ತೊಂದರೆ ಮಾಡಿದ್ದಾರೆ, ನಮಗಿದ್ದ ತೊಂದರೆ ಇಲ್ಲ. ಆದರೆ ನಮಗೆ ಒಂದು ಸಂತೋಷ ಖಂಡಿತ ಇದೆ, ಒಂದು 60-70 ಮನೆಯವರು ಪಾಪದವ್ರದ್ದು, ಅದು ದಲಿತ ಸಮಾಜವ್ರದ್ದು, ಅಲ್ಪಸಂಖ್ಯಾತ ಮುಖಂಡರ ಮನೆಗಳೆಲ್ಲ, ಅಂದರೆ ದಿನ ಕೂಲಿ ಮಾಡಿ ಜೀವನ ತೆಗೆಯುವಂಥ ಮನೆ, ಅದನ್ನು ಉಳಿಸಿದೆ ಅಂತ ಒಂದು ಆತ್ಮತೃಪ್ತಿ ನಮಗೆ ಖಂಡಿತ ಇವತ್ತಿಗೂ ಇದೆ. ಅದು ಕರೆ ಇದೆ. ಎಲ್ಲಿಂದ ಇದ್ದೀರಾ ಸರ್? ನಿಮ್ಮ ಹೆಸರು? ಉಡುಪಿಯಿಂದ. ಹೇಳಿ ಸರ್. ಹೇಳಿ ಸರ್. ನಿತ್ಯಾನಂದ್. ಹೇಳಿ. ಟೋಲ್ನ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ, ನಿಮ್ಮ ಒಂದು ಅಭಿಪ್ರಾಯಗಳೇನು ಸರ್? ಅಭಿಪ್ರಾಯ ಅಂದ್ರೆ ಎಲ್ರು ಕೂತ್ಕೊಳ್ತಾರೆ, ನಮ್ಮ ಶಾಸಕರು ಅವರು ಇವರು. ಇವತ್ತು ಪೇಪರ್ ನೋಡ್ದೆ, ಅಲ್ಲ ಅವರೇ ಕೂತ್ಕೊಳ್ಳುದಂದ್ರೆ ನಾಚಿಕೆ ಅಲ್ವಾ? ಅದು ಗೊತ್ತಿಲ್ಲ ಸರ್, ಹೇಳಿ, ನೀವ್ ಹೇಳ್ಬೇಕು. ಇವರಿಂದಲೇ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ, ನಮ್ಮ ಪಕ್ಷದವರಿಂದ. ಇದಾಗತ್ತಾ? ಇದಕ್ಕೆ ಎಂದೂ ಆಗುದಿಲ್ಲ. ನಮ್ಮ ರಸ್ತೆ, ನಮ್ಮ ಊರು, ನಮ್ಮ ಟೋಲ್ ಯಾಕೆ ಇದಕ್ಕೆ? ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ? ಟೋಲ್ ಯಾಕೆ? ಯಾರನ್ನು ನಂಬ್ಲಿಕ್ಕೆ ಆಗುದಿಲ್ಲ. ಈಗ ಸ್ಟ್ರೈಕ್ ಮಾಡಿದ್ರು ಕೂಡ ಏನಾಗಿದೆ, ಏನು ಯಾಕೆ ಆಗುದಿಲ್ಲ? ಇದನ್ನ ಒಂದು ಸರಿಯಾದ ವ್ಯವಸ್ಥೆ ಇದಕ್ಕೆ ತರ್ಲಿಕ್ಕೆ ಆಗುದಿಲ್ಲ ಇವರಿಂದ. ಏನೋ ನಾಟಕ ಅನ್ಸ್ತಾ ಇದೆ ಇದು.
ಇದೇ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಧನ್ಯವಾದಗಳು ಸರ್. ನೋಡಿ, ಅವರೊಂದು ಮಾತು ಹೇಳಿದ್ರು, ಇದು ಯಾಕೆ ಸರಿ ಆಗುದಿಲ್ಲ ಅಂತೇಳಿ. ಅದೇ ಪ್ರಶ್ನೆಯನ್ನು ಇಟ್ಕೊಂಡು ನಾವು ಕೂತ್ಕೊಂಡಿರುವಂಥದ್ದು 20 ದಿವಸದಿಂದ. ನಮಗೂ ಅದೇ ಪ್ರಶ್ನೆ, ಈಗ ಯಾಕೆ ಆಗುದಿಲ್ಲ? ಆಗ್ಬೇಕು. ಎಲ್ಲಿಯವರೆಗೆ ಆಗೋದಿಲ್ಲವೋ ಅಲ್ಲಿಯವರೆಗೆ ಹೋರಾಟದಿಂದ ಕೈ ಬಿಡುವ ಪ್ರಶ್ನೆ ಇಲ್ಲ. ಅಂತ ಛಲವಾದ ಮನೋಭಾವನೆ, ಹಠಮಾರಿ ಧೋರಣೆ ಇದ್ರೆ ಖಂಡಿತವಾಗಿ ಆಗ್ತದೆ. ನೀವೊಂದು ಮಾತು ಹೇಳಿದ್ರಿ, ಅವಾಗ 29ನೇ ತಾರೀಕು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರುವಂತ ಒಂದು ಸಾಧ್ಯತೆಗಳಿದೆ. ಅಂತ ಸಂದರ್ಭದಲ್ಲಿ ನಾವು ಉಗ್ರ ರೂಪದಂತ ಹೋರಾಟವನ್ನ ಮಾಡಿ ಕಪ್ಪು ಬಾವುಟವನ್ನು ತೋರಿಸ್ತೇವೆ. ಮಾತಿಗಿಂತ ಮುಂಚೆ ನೀವೊಂದು ಹೇಳಿದ್ರಿ, ರಾಜ್ಯದ ದೊರೆಯಾಗಿ ಮುಖ್ಯಮಂತ್ರಿಯಾಗಿ ಇಡೀ ಒಂದು ಕರ್ನಾಟಕವನ್ನ ಕಾಪಾಡಬೇಕಾದಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯವರಿಗೆ ನೀವು ಕಪ್ಪು ಬಾವುಟವನ್ನು ತೋರಿಸ್ತಾ ಇದ್ರಿ ಅಂತಂದ್ರೆ ಇದಕ್ಕೆ ಏನರ್ಥ ಆಗಾದ್ರೆ? ಇದಕ್ಕೆ ಜಿಲ್ಲಾಡಳಿತ ಆಸ್ಪದ ಮಾಡಿ ಕೊಡಬಾರ್ದು. ಜಿಲ್ಲಾಡಳಿತ ಏನಿದೆ, ರಾಜ್ಯದ ದೊರೆ ಬರುವಾಗ ಇಲ್ಲೇ ಜನರು ಸುಭಿಕ್ಷೆ ಆಗಿರ್ಬೇಕಂತಾದ್ರೆ ಅಂತ ಒಂದು ಅಹಿತಕರ ಘಟನೆಗೆ ಜಿಲ್ಲಾಡಳಿತ ಆಸ್ಪದ ಮಾಡಿ ಕೊಡಬಾರ್ದು. ನಾವೇನು ಇವ್ರ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಮ ನ್ಯಾಯಯುತ ಹಕ್ಕನ್ನು ನಾವು ಕೇಳ್ತಾ ಇರುವಂತದ್ದು. ನೋಡಿ, ಅಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಆಗ್ಲಿಲ್ಲ. ಎಷ್ಟೋ ಕಡೆ ಬಸ್ ಸ್ಟ್ಯಾಂಡ್ಗಳು, ಗ್ರಾಮ ಪಂಚಾಯತ್ಗಳು ಒಂದು ಸ್ಥಳ ಗೊತ್ತುಪಡಿ ಮಾಡಿದ್ರು ಸಹ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿಲ್ಲ. ಒಂದೇ ಒಂದು ರಿಕ್ಷಾ ಸ್ಟ್ಯಾಂಡ್ಗೆ ಜಾಗ ಗೊತ್ತು ಮಾಡಲಿಲ್ಲ, ಒಂದೇ ಒಂದು ಕಾರ್ ಸ್ಟ್ಯಾಂಡ್ಗೆ ಜಾಗ ಗೊತ್ತು ಮಾಡಲಿಲ್ಲ, ಟೆಂಪೋ ಸ್ಟ್ಯಾಂಡ್ಗೆ ಜಾಗ ಗೊತ್ತು ಮಾಡಲಿಲ್ಲ. ಹಾಗಾದ್ರೆ ಎಲ್ಲ ಇವರು ಸರ್ವಾಧಿಕಾರತ್ವ ಧೋರಣೆ ಆಗ್ತಾ ಇದೆ ಅಂತಾದ್ರೆ ಹಾಗಾದ್ರೆ ಏನಿರೋದು? ನಾನು ಹೇಳ್ಬೇಕಾದ್ರೆ ಇವತ್ತು ಗಣರಾಜ್ಯೋತ್ಸವ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ದೇಶಕ್ಕೆ ಸಮರ್ಪಿಸಿದಂತಹ ದಿನ. ಆದ್ರೆ ಇಲ್ಲಿ ದೇಶದ ಪ್ರತಿ ಕ್ಷಣಕ್ಕೂ ಕಾನೂನಿನ ಕೊಲೆ ಆಗ್ತಾ ಇದೆ. ಒಬ್ಬ ಮನುಷ್ಯನ ಕೊಲೆ ಆದ್ರೆ, ಒಬ್ಬ ಪ್ರಾಣಿಯ ಕೊಲೆ ಆದ್ರೆ ಒಂದು ನ್ಯಾಯ ಸಿಗ್ತದೆ ಅಂತಾದ್ರೆ ಇಲ್ಲಿ ಕ್ಷಣಕ್ಕೂ ಕಾನೂನಿನ ಕೊಲೆ ಆಗ್ತಾ ಇದೆ. ಹಾಗಾದ್ರೆ ನ್ಯಾಯ ಇಲ್ವಾ? ನೀವೊಂದು ಮಾತು ಹೇಳಿದ್ರಿ, ಜಿಲ್ಲಾಡಳಿತ ಇದಕ್ಕೆಲ್ಲ ಆಸ್ಪದ ಕೊಡಬಾರ್ದು, ಇಂಥ ಒಂದು ಉಗ್ರ ರೂಪದ ಹೋರಾಟಕ್ಕೆ ಅಥವಾ ಒಂದು ಕಪ್ಪು ಬಾವುಟವನ್ನು ತೋರಿಸೋದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಹೇಳಿದ್ರಿ. ಹಾಗಾದ್ರೆ ಕೇಂದ್ರ ಸರ್ಕಾರದ ಒಂದು ಒತ್ತಡ ಅಥವಾ ಕೇಂದ್ರ ಸರ್ಕಾರದ ಒಂದು ಆದೇಶ ಜಿಲ್ಲಾಡಳಿತಕ್ಕೆ ಇದ್ರೆ ಅಂತ ಸಂದರ್ಭದಲ್ಲಿ ಜಿಲ್ಲಾಡಳಿತವು ಕೂಡ ಕೇಂದ್ರ ಸರ್ಕಾರದ ಒಂದು ಆದೇಶ ಪರವಾಗಿಯೇ ನಡೆದುಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಅವರಿಗೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಇಂಥ ಒಂದು ಪ್ರಸಂಗಗಳನ್ನ ಅಥವಾ ಇಂಥ ಒಂದು ಪರಿಸ್ಥಿತಿಗಳನ್ನ ನಿಭಾಯಿಸೋದು ಕೂಡ ಅವರಿಗೆ ಕಷ್ಟ ಆಗುತ್ತೆ ಅಂತ. ನೋಡಿ, ಇಲ್ಲಿ ಏನಾಗಿತ್ತು ಅಂತಂದ್ರೆ, ನಾವು ಯಾರಾದ್ರೂ ಒಬ್ರು ಪ್ರಶ್ನೆ ಮಾಡಿದ ಕೂಡಲೇ ಜಿಲ್ಲಾಡಳಿತ ಕಾನೂನು 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 ಅಂತೇಳಿ ಕಾನೂನನ್ನು ಇದು ತೋರಿಸುವಂತದ್ದು. ಕಾನೂನು ಇವರಿಗಿಲ್ವಾ? ಹಾಗಾದ್ರೆ ನೋಡಿ, ಸಮರ್ಪಕ ಸಮಯದೊಳಗೆ ನವಯುಗ ಕಂಪನಿ ಕಾಮಗಾರಿಯನ್ನು ಮುಗಿಸಲಿಲ್ಲ ಅಂತ ಆದ್ರೆ, ಅವರಿಗೆ ಹೆಚ್ಚುವರಿ ಸಮಯಾವಕಾಶ ಕೊಟ್ಟ ನಂತರವೂ ಮುಗಿಸಲಿಲ್ಲ ಅಂತಾದ್ರೆ ಆ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತ ಅವಕಾಶ ಜಿಲ್ಲಾಡಳಿತಕ್ಕಿದೆ. ಅದು ಕಾನೂನಲ್ಲಿ ಯಾಕೆ ಮಾಡಲಿಲ್ಲ? ಪೆನಾಲ್ಟಿನೂ ವಸೂಲು ಮಾಡಬೇಕು. ಅದನ್ನ ಯಾಕೆ ಮಾಡಲಿಲ್ಲ ಜಿಲ್ಲಾಡಳಿತ? ಇವ್ರ ಮಾತಿಗೆ ನಾವು ಹೇಳಿದ್ಮೇಲೆ ಕಾನೂನು ಹೇಳ್ತದಲ್ವಾ? ಈ ಕಾನೂನನ್ನು ಪಾಲಿಸಲಿ. ಹಾಗಾದ್ರೆ ಕೇಂದ್ರ ಸರ್ಕಾರದ ಒಂದು ಆದೇಶ ಇದ್ರೆ ಏನ್ ಮಾಡ್ತೀವಿ? ಯಾವ ಆದೇಶ? ಅಂದ್ರೆ ಅವರು ಜಿಲ್ಲಾಡಳಿತಕ್ಕೆ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಅಂದ್ರೆ ಜಿಲ್ಲಾ ಕಾನೂನಿಗೆ ಬೆಲೆ ಇಲ್ವಾ? ನವಯುಗ ಕಾನೂನಿಗೆ ಬೆಲೆ ಇಲ್ವಾ? ಒಪ್ಪಂದ ಅಂತ ಬಂದಾಗ ಅದಕ್ಕೆ ಜಿಲ್ಲಾಡಳಿತ ನೇರವಾಗಿ ಹೊಣೆ ಆಗೋದಿಲ್ಲ, ಸರ್ಕಾರ ಹೊಣೆ ಆಗುತ್ತೆ. ಮಧ್ಯೆ ಬಂದು ಪ್ರವೇಶಿಸಿ ಒಂದು ಸಮಸ್ಯೆಯನ್ನ ನಿವಾರಿಸಬೇಕಾದಂತದ್ದು. ಯಾಕೆಂದ್ರೆ ನವಯುಗ ಕಂಪನಿ ಮತ್ತೆ ಕೇಂದ್ರ ಸರ್ಕಾರದ ಮಧ್ಯೆ ಒಂದು ರಾಷ್ಟ್ರೀಯ ಯೋಜನೆ ಆಗಿರ್ತಕ್ಕಂಥದ್ದು. ಇದು ರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಕೂಡ ಒಂದು ನವಯುಗ ಕಂಪನಿಯವರು ಈ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ದು ಕೂಡ ಒಂದು ಸಣ್ಣ ಪುಟ್ಟ ಯೋಜನೆ ಅಲ್ಲ. ಎಷ್ಟೋ ದೂರದವರೆಗೆ ಇವರು ಯೋಜನೆಯನ್ನು ಮಾಡಬೇಕಾದಂಥದ್ದು, ರಸ್ತೆ ಕಾಮಗಾರಿಯನ್ನು ಮಾಡಬೇಕಾದಂಥದ್ದು. ಅದು 2009ರಿಂದ 2013-14 ಇಸ್ವಿಯಲ್ಲಿ ಕೇವಲ ಒಂದು 4-5 ವರ್ಷದ ಒಂದು ಇತಿಮಿತಿಯಲ್ಲಿ ಇದನ್ನ ಕಾಮಗಾರಿಯನ್ನು ನಡೆಸೋದಕ್ಕೆ ಆಗತ್ತಾ? ಆ ಸಂದರ್ಭದಲ್ಲಿ ಒಂದು ಸಿಮೆಂಟಿಗೆ ಆಗಿರ್ಬೋದು, ಮರಳಿಗೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು ಇದ್ದಂಥ ಒಂದು ರೇಟ್ಗಳು ಬೇರೆ, ಈಗ 2019ಕ್ಕೆ ಇರುವಂಥ ಒಂದು ರೇಟ್ಗಳು ಬೇರೆ. ಅಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಖರ್ಚುಗಳು ಜಾಸ್ತಿ ಆಗುತ್ತೆ, ಮೇಂಟೆನೆನ್ಸ್ಗಳ ಒಂದು ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಈಗ ಬೇರೆ ಮರಳಿನ ಅಭಾವಗಳು ಕೂಡ ಇದೆ. ಕಾಮಗಾರಿಗಳೆಲ್ಲ ಒಂದು ಇತಿಮಿತಿಯ ಸಂದರ್ಭದಲ್ಲಿ ಅಥವಾ ಆಗಬೇಕಾದಂಥ ಒಂದು ಸಮಯದಲ್ಲಿ ಆಗೋದಿಲ್ಲ. ಇಷ್ಟೆಲ್ಲ ಒಂದು ಸಮಸ್ಯೆಗಳು ಅವರ ಮುಂದೆ ಇದ್ದಾಗಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಸುಂಕ ವಸೂಲಾತಿ ತಪ್ಪೇ ತಪ್ಪು, ಇದನ್ನು ನಮಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಇದೆಲ್ಲ ತಪ್ಪು ಅಂತ ಅನ್ಸೋದಿಲ್ವಾ ಅಂತ. ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೇನೆ, ಸುಂಕ ವಸೂಲಾತಿ ಅನ್ನುವಂಥದ್ದು ಹಗಲು ದರೋಡೆ. ನೀವು ಹೇಳಿದ್ರಿ ಕೇಂದ್ರ ಸರ್ಕಾರದ ಆದೇಶ ಉಂಟಂತೇಳಿ. ಕೇಂದ್ರ ಸರ್ಕಾರದ ಆದೇಶ ಉಂಟು ಇದ್ರೂ ಸಹ ಆ ಕೆಲಸವನ್ನು ಸರಿಯಾಗಿ ಮಾಡಿದಾರ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವಂತ ಕೆಲಸ ಜಿಲ್ಲಾಡಳಿತದ್ದು. ಅದು ಮಾಡಿದಾರಾ? ಇವ್ರು ನಮ್ಗೆ ಕಾನೂನು ಕೇಳಿದ್ರೆ ನಾವು ಇವ್ರನ್ನ ಕೇಳಬೇಕಾಗ್ತದೆ. ನೀವು ಮಾಡಿದ್ದೀರಾ? ಇವ್ರು ಮಾಡಲಿಲ್ಲ. ಆ ಜಿಲ್ಲಾಡಳಿತ ಆ ಒಂದು ತಪ್ಪಿನಿಂದಾಗಿ ಇಡೀ ಉಡುಪಿ ಜಿಲ್ಲೆಯ ಜನತೆ ಇವತ್ತು ಅನ್ಯಾಯ ಆಗಿದೆ, ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಹಾಗಾಗಿ ಇವತ್ತು ಏನಲ್ಲಿ ಆಗಿದೆ, ಏನ್ ಜನರಿಗೆ ಅನ್ಯಾಯ ಆಗ್ತಿದ್ದಾರೆ ಅದರ ನೇರ ಹೊಣೆ ಜಿಲ್ಲಾಡಳಿತ ಹೊರಬೇಕಾಗ್ತದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಸುಂಕ ವಸೂಲಾತಿ ನಾವು ನಿನ್ನೆ ವಿರೋಧ ಮಾಡ್ತಾ ಇತ್ತು, ಈ ಕ್ಷಣಕ್ಕೂ ವಿರೋಧ ಮಾಡ್ತಾ ಇದ್ದೇವೆ, ಮುಂದೆ ವಿರೋಧ ಮಾಡ್ತೇವೆ.
ಸುಂಕ ವಸೂಲಾತಿ ಎನ್ನುವಂಥದ್ದು ನಮ್ಮ ಪ್ರಕಾರ ಹಗಲು ದರೋಡೆ. ಮತ್ತೆ ಇನ್ನೊಂದು ವಿಚಾರ, ಇಲ್ಲಿನ ಸ್ಥಳೀಯರಿಗೆ, ಪಡುಬಿದ್ರಿಯ ಸ್ಥಳೀಯರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರಿಗೆ ಫ್ರೀ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಯಾವಾಗ ಮಾಡಿದ್ದು? ಯಾವಾಗ? ಅದೊಂದು ಮಾಹಿತಿಗಳು ಕೂಡ ಕೆಲವು ಅಂದ್ರೆ ಇವತ್ತು ದಾಖಲೆಯಲ್ಲಿದೆ. ತೆಗೆದುಕೊಳ್ತಾ ಇಲ್ಲ ಇವತ್ತಿನಿಂದ ಅಲ್ಲ, ಇವತ್ತಿನಿಂದ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮುಖ್ಯನ ಅವರಾನಂದ ಉಪವಾಸ ಕೂತ್ಕೊಂಡ ಮೇಲೆ ಇದೆಲ್ಲ ಇವತ್ತು ನಿನ್ನೆಯಿಂದ ಮೌಖಿಕವಾಗಿ, ಅದು ಸಹ ನಮಗೆ ಲಿಖಿತವಾಗಿ ಎಲ್ಲಿಯೂ ಕೊಡಲಿಲ್ಲ, ಲಿಖಿತವಾಗಿ ಇಷ್ಟು ಅನುಕೂಲ ಆಗಲಿಲ್ಲ. ಮೌಖಿಕವಾಗಿ ನಿನ್ನೆಯಿಂದ ಮಧ್ಯಾಹ್ನದ ಮೇಲೆ ಬಿಡ್ತಾ ಇದ್ದಾರೆ. ಪಡುಬಿದ್ರಿಯವರು RTC ಏನಾದರೂ ತೋರಿಸಿದರೆ, RC ಆಧಾರ ತೋರಿಸಿದರೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 20 ದಿವಸ ಹೋರಾಟ ಮಾಡಬೇಕಾದಿತ್ತು. ಇದನ್ನೇ ಮುಂಚೆ ಮಾಡ್ಬೋದಿತ್ತಲ್ಲ, ಈ ಹೋರಾಟಗಳು ಆಗ್ತಿತ್ತಾ? ಜನರ ಬೀದಿಗೆ ಬರ್ತಿದ್ರಾ? ರಕ್ಷಣಾ ವೇದಿಕೆಯವರು ಬಂದು ಇವತ್ತು ಅವರಾನಂದ ಉಪವಾಸ ಕೂತ್ಕೊಳ್ಬೇಕಿತ್ತಾ? ಅಗತ್ಯನೇ ಇರಲಿಲ್ಲ. ಇವತ್ತಾದರೆ ಹೋರಾಟದ ಕಿಚ್ಚಿನಿಂದ ಹೋರಾಟ ಮಾಡಿದಾಗ, ಸತ್ಯಾಗ್ರಹಗಳನ್ನು ಮಾಡಿದಾಗ, ಉಪವಾಸಗಳನ್ನು ಕೈಕೊಂಡಾಗ ತನ್ನಷ್ಟಕ್ಕೆ ನಾವು ಈ ಕಂಪನಿಯವರಿಗೆ ಸಹ ಒಂದು ಹಂತಕ್ಕೆ ಬಂದಿದ್ದಾರೆ. ನೋಡಿ, ಅಲ್ಲ ನೀವೊಂದು ಹೇಳಿ. ಇಲ್ಲಿ ಇನ್ನೊಂದಾಗಿದೆ ಏನಂತಂದ್ರೆ, ನವಯುಗ ಕಂಪನಿಯವರು ಒಂದು ರೀತಿಯಲ್ಲಿ ತಾರತಮ್ಯ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ ಕಾನೂನನ್ನು ತಿರುಗಿಸ್ತಾ ಇದ್ದಾರೆ. ಮೊದಲು 2 ವರ್ಷಗಳ ಕಾಲ ಉಡುಪಿ ನೋಂದಣಿ ವಾಹನಗಳಿಗೆ ಸಂಪೂರ್ಣ ವಿನಾಯಿತಿ ಕೊಡ್ತಾ ಇದ್ರು. ಆ ಸಮಯದಲ್ಲಿ ನಾನೇ ಆಗಿರ್ಬೋದು ತೋರಿಸ್ತಾ ಇರುವಂಥದ್ದೇನು, ನಮ್ಮ ವಾಸ ದೃಢೀಕರಣ ಪತ್ರ. ಈ ಸಲ ಅವರ ಹೊಸ ಕಾನೂನು ಏನಂತಂದ್ರೆ, ನಮಗೆ ವಾಸ ಇರುವಂಥ ವಾಸ್ತವ್ಯ ದೃಢೀಕರಣ ಪತ್ರ ಆಗುದಿಲ್ಲ, ನಿಮ್ಮ ವಾಹನದ ಏನು RC ಕಾರ್ಡ್ ಇದೆ ಅದು ಆ ಗ್ರಾಮದಲ್ಲಿ ಇರಬೇಕಂತೆ. ಇದು ಯಾವ ರೀತಿ ಅಂದ್ರೆ, ಅವರಿಗೆ ಬೇಕಾದಾಗ ಅವ್ರು ಹೇಗೆ ಬೇಕಾದ್ರೆ ಕಾನೂನನ್ನು ತಿರ್ಚಿಕೊಳ್ಬೋದು, ಅಂದ್ರೆ ಅವ್ರು ಹೇಳಿದಲ್ಲವನ್ನು ನಾವು ಕೇಳ್ಕೊಳ್ಬೇಕಂತೇಳಿ. ಇದು ತಪ್ಪು. ನಾವು ಇವತ್ತು ಹೇಳುವುದೇನಂತಂದ್ರೆ, ನಾವು ಮೊದಲ ಹಂತದಲ್ಲಿ ಪಡುಬಿದ್ರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ತಕ್ಷಣದಿಂದ ವಿನಾಯಿತಿ ನೀಡಬೇಕು. RC ನೋಡಿ ಅಲ್ಲ, ವಾಸ್ತವ್ಯ ದೃಢೀಕರಣ ಪತ್ರವನ್ನು ನೋಡಿ ಬಿಡಬೇಕು. ನಂತರ ಇಡೀ ಉಡುಪಿ ಜಿಲ್ಲೆಗೆ ಒಂದು ಫ್ರೀ ಉಚಿತ ಪ್ರಯಾಣದ ಬಗ್ಗೆ ಕೂಡಲೇ ಚರ್ಚೆ ನಡೆಸಿ ಒಂದು ತಿಂಗಳ ಒಳಗೆ ಅದನ್ನು ಜಾರಿಗೆ ತರಬೇಕನ್ನುವಂತಹ ಒಂದು ಬೇಡಿಕೆ ನಿನ್ನೆ ಇತ್ತು. ಇವತ್ತು ಅದೇ ಬೇಡಿಕೆ ನಾವು ಇಟ್ಕೊಳ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆ ಕುರಿತಾಗಿ, ಅನಿರ್ದಿಷ್ಟ ಅವಧಿ ಒಂದು ಹೋರಾಟದ ಕುರಿತಾಗಿ ಕೊನೆಯದಾಗಿ 2 ಮಾತುಗಳೇನು? ನೋಡಿ, ನಾವು ಹೋರಾಟ ಕೈಗೆತ್ತಿಕೊಂಡಿದ್ದೇವೆ. ಎಷ್ಟು ಮಾತ್ರಕ್ಕೂ ನಮ್ಮ ಹೋರಾಟ ಕೈಗೂಡುವವರೆಗೆ ಇದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ರಾಜಕಾರಣಿಗಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕಿತ್ತು. ನಾನು ಮೊನ್ನೆ ಉಸ್ತುವಾರಿ ಸಚಿವರಿಗೆ ನೇರವಾಗಿ ಹೇಳಿದ್ದೇನೆ ಅಂತಂದ್ರೆ, ನಿಮ್ಮ ಹತ್ರ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗುದಿಲ್ಲ ಅಂತ ನೀವು ನಮ್ಮೊಟ್ಟಿಗೆ ಬಂದು ಕೂತ್ಕೊಳ್ಳಿ. ನೇರವಾಗಿ ಇವತ್ತು ಹೇಳ್ತಾ ಇದ್ದೇನೆ ಅದನ್ನೇ. ಜಿಲ್ಲಾಡಳಿತ ಆದಷ್ಟು ಬೇಗ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ತೇವೆ. ಏನೇ ಕಷ್ಟ ನಷ್ಟ ಆದರೂ ಸಹ, ಯಾವುದೇ ಪ್ರಾಣ ಹೋದರೂ ಸಹ ಅದಕ್ಕೆ ನೇರ ಹೊಣೆ ಜಿಲ್ಲಾಡಳಿತ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಜಿಲ್ಲಾಡಳಿತ ಇಂಥ ಅಹಿತಕರ ಘಟನೆಗೆ ಯಾವುದೇ ರೀತಿ ಆಸ್ಪದ ಕೊಡಬಾರ್ದು. ಆದಷ್ಟು ಬೇಗನೆ ಶೀಘ್ರವೇ ನಮ್ಮ ಏನು ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಈಡೇರಿಸಬೇಕಂದ್ರೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಟೋಲ್ನ ವಿಚಾರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಈ ಒಂದು ಟೋಲ್ನ ವಿಚಾರವಾಗಿ ಅದೆಷ್ಟೋ ಒಂದು ಸತ್ಯಾಸತ್ಯತೆಗಳು ಬಯಲಿಗೆ ಬಂದವು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವರೊಂದು ಪ್ರತಿಭಟನೆ ಯಾವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಅದರಲ್ಲೂ ಕೂಡ ರಾಜಕೀಯ ಲಾಭಕ್ಕೋಸ್ಕರ ಈ ಒಂದು ಸುಂಕದ ವಿಚಾರವನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಈ ಒಂದು ಚರ್ಚೆಯಲ್ಲಿ ಬಂದಂಥದ್ದು. ಸುಂಕದ ವಿಚಾರವಾಗಿ ಇನ್ನಷ್ಟು ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಬಯಲಿಗೆ ಬರುತ್ತೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.